This program is brought to you by VK Developers, powered by Nippon Paint, V2 Realty, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಜೀವನ್ ಅಂತೇಳಿ. ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಪ್ಲಸ್ ಈ ಸಲ ಟೀಮಲ್ಲೂ ಡುಯೆಟ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀನಿ. ಪೇರಾಗಿ ನಾನಿದ್ದು ತುಂಬ ಟೀಮಿಗೆ ಲೀಡಾಗಿ ನಾನೇ ನಿಂತ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಡ್ಯಾನ್ಸ್ ವಾರಿಯರ್ಸ್ ಡ್ಯಾನ್ಸ್ ವಾರಿಯರ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಡ್ಯಾನ್ಸ್ ವಾರಿಯರ್ಸ್ ಬಂದುಬಿಟ್ಟು ಇದು ಈ ವರ್ಷ ಡ್ರೀಮ್ ಅಲ್ಲ, ಲಾಸ್ಟ್ ಇಯರ್ ಡ್ರೀಮು. ಲಾಸ್ಟ್ ಇಯರು ಟೀಮ್ನ ಕರ್ಕೊಂಡು ಬಂದಿದ್ವಿ, ಬಟ್ ಟೀಮ್ ಕರ್ಕೊಂಡು ಬಂದು ಹೇಗಾಗಿದೆ ಅಂದರೆ ಅದು ರಿಜೆಕ್ಟ್ ಆಗಿಬಿಟ್ಟಿತ್ತು ಟೀಮ್. ಪ್ರಾಕ್ಟೀಸ್ ಕಮ್ಮಿ ಆಗಿತ್ತು. ಲಾಸ್ಟ್ 2 days ಬಿಫೋರ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ವಿ. ಮಕ್ಕಳದೊಂದು ಸ್ವಲ್ಪ ಎನರ್ಜಿ ಕಮ್ಮಿ ಆಗಿತ್ತು. ಅವರು ಟಯರ್ಡ್ ಆಗಿದ್ದರು. ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಜರ್ನಿ ಅಂತ ಹೇಳ್ಬಿಟ್ಟು ಅವರು ಜಾಸ್ತಿ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಬಟ್ ಲಾಸ್ಟ್ ಟೈಮ್ ಅವರು ರಿಜೆಕ್ಟ್ ಆಗಿದ್ದರು. ಬಟ್ ಆ ರಿಜೆಕ್ಟ್ ಆಗಿದ್ದು ಹೇಗೆ ಅಂತಂದರೆ, ನಾನು ಮಕ್ಕಳು ಪರ್ಫಾರ್ಮ್ ಮಾಡಿ ಎಲ್ಲ ಮುಗ್ದಾದ್ಮೇಲೆ ಜಡ್ಜಸ್ ಹಿಂದೆ ಸೀಟಲ್ಲಿ ಹೋಗಿ ನಿಂತ್ಕೊಂಡು ಬೇರೆ ಟೀಮ್ ಪರ್ಫಾರ್ಮೆನ್ಸ್ ನೋಡಬೇಕಾದ್ರೆ ನನ್ನ ಮೈಂಡಲ್ಲಿ ಒಂದೇ ಟಾರ್ಗೆಟ್ ಇದ್ದಿದ್ದು, ನಾನು ನೆಕ್ಸ್ಟ್ ಇಯರ್ ನಾನು ಬರಬೇಕು, ನಾನು ಡ್ಯಾನ್ಸ್ ವಾರಿಯರ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಫಿನಾಲೆ ತನಕ ಬರಬೇಕು, ನಂಗೆ ಟ್ರೋಫಿ ಬೇಕು. ಇದು ಮಾತ್ರ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದು. ಇದು ಲಾಸ್ಟ್ ಇಯರ್ ನಾನು ಫಸ್ಟೇ ಡಿಸೈಡ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಸೀಸನ್ ಆಯಿತು ಅಂದರೆ ನಾನು ಬರಲೇಬೇಕು ಅನ್ನೋದು ಮೈಂಡ್ಸೆಟ್. ಎಷ್ಟು ಸ್ಟ್ರಾಂಗ್ ಮೈಂಡ್ಸೆಟ್ ಅಂದರೆ ಅದಕ್ಕೆ ಅಂತಲೇ ನಾನು ತುಂಬ ಸ್ಯಾಕ್ರಿಫೈಸು ಮಾಡ್ಕೊಂಡಿದ್ದೀನಿ. ನಂಗೆ ಆ ಡ್ಯಾನ್ಸ್ ವಾರಿಯರ್ಸ್ ಬೇಕೇ ಬೇಕು ಅಂತ ಹಠ ಹಿಡಿದು ಮಾಡ್ತಾ ಇರೋದು ಈ ವರ್ಷ. ಆ್ಯಂಡ್ ಮೋರೋವರ್ ಹೇಳಬೇಕಂತಂದರೆ ನನ್ನ ಟೀಮ್ ಹೇಗಿತ್ತು ಅಂತಂದರೆ, ಸ್ವಲ್ಪ ನಾನ್ ಡ್ಯಾನ್ಸರ್ಸ್ನೆಲ್ಲ ಮಿಕ್ಸ್ ಮಾಡಿಸ್ಕೊಂಡು ಮಾಡಿದ್ದು. ನನ್ನ ಇಡೀ ಟೀಮಲ್ಲಿ ಹೇಗೆ ಅಂತಂದರೆ, ತುಂಬ ಇವ್ರು ಫಸ್ಟ್ ಟೈಮ್ ಸ್ಟೇಜ್ ಹತ್ತಾ ಇರೋದು ಅಲ್ಲ ತುಂಬ ಜನ. ಅವ್ರಿಗೆ ಅವರೇ ಹೇಗೆಂದರೆ, ನಾನು ಇಷ್ಟೊತ್ತಿಗೆ ಪ್ರಾಕ್ಟೀಸಿಗೆ ಕರೆದ್ರು, ಇಲ್ಲ ಅಂತ ಒಬ್ಬರು ಹೇಳಿಲ್ಲ. ಇವತ್ತು ರಾತ್ರಿ 9 ಗಂಟೆ ತನಕ ಪ್ರಾಕ್ಟೀಸ್ ಅಂದರು, ಸರಿ ಸರ್ 9 ಗಂಟೆ ತನಕನೂ ಇರ್ತೀವಿ. ನಾಳೆ ಎಕ್ಸಾಮ್ ಇಟ್ಕೊಂಡು ಇವತ್ತು ಪ್ರಾಕ್ಟೀಸಿಗೆ ಬನ್ನಿ ಅಂತಂದರೆ, ಸರಿ ಸರ್ ಆಯಿತು ಪ್ರಾಕ್ಟೀಸಿಗೆ ಬರ್ತೀವಿ ಅಂತಲೂ ಮಕ್ಕಳು ನಿಂತಿದ್ದಾರೆ. ಅಂಥ ಮಕ್ಕಳು ಸಿಗೋಕ್ಕೆ ತುಂಬ ಒಂದು ಪುಣ್ಯ ಮಾಡಿದ್ದೆ ಅಂದ್ಕೊಳ್ತೀನಿ. ಅದು ಮಾತ್ರ ಅಲ್ಲದೆ ನಮ್ಮ ಪೇರೆಂಟ್ಸು ಹೇಗೆ ಅಂತಂದರೆ, ಒಂದು ಫೋನ್ ಕಾಲ್ ಮಾಡಿ ಹೀಗೆ ಡ್ಯಾನ್ಸ್ ವಾರಿಯರ್ಸ್ ಇದೆ ಕಳಿಸಿ ಅಂತ ಹೇಳಿದ ತಕ್ಷಣ, ಸರಿ ಸರ್ ಆಯಿತು ಕರ್ಕೊಂಡೋಗಿ ಅಂತ ಹೇಳಿಬಿಟ್ಟು ಸೀದಾ ಕರ್ಕೊಬರ್ತಿದ್ರು. ಹೆಂಗೆ ಅಂತಂದರೆ, ಸರ್ ಬಿಟ್ಬಿಡ್ತೀವಿ, ನಿಮ್ಮ ಜೊತೆ ಬಿಟ್ಬಿಡ್ತೀವಿ ಸರ್, ನಿಮ್ಮ ಮಗು ಅಂತ ಕರ್ಕೊಂಡೋಗಿ ನಿಮ್ಮ ಮಗು ಅಂತ ನೋಡ್ಕೊಳ್ಳಿ ಅಂತ ಅಷ್ಟೇ. ಅವ್ರ ಮುಂದೆ ಮಾತು, ಸರ್ ನನಗೆ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇದೆ, ನಮ್ಮ ಮಗಳನ್ನ ನಿಮ್ಮ ಕೈ ಕೊಡ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಹೇಳ್ತಾ ಇರಲಿಲ್ಲ ವರ್ಡ್ಸು. ಆ ವರ್ಡ್ಸೇ ನನಗೇನು ಅಂದರೆ ಇನ್ನೂ ಇನ್ಸ್ಪೈರ್ ಆಗ್ತಾಯಿತ್ತು. ಎಲ್ಲರಿಗೂ ನಮಸ್ಕಾರ. ಮೂಡಿಗೆರೆಯ ಕಲಾಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನ ನಾನು ಡ್ಯಾನ್ಸ್ ಕಲಾವಿದೆ ಆಗಿರುವಂತಹ ವಿಜಯಲಕ್ಷ್ಮಿ. ಮೂಡಿಗೆರೆಯಿಂದ ನಮ್ಮ ತಂಡ ಫಿನಾಲೆವರೆಗೂ ಹೋಗಿರೋ ಒಂದು ಜರ್ನಿ ಬಹಳ ನನಗೆ ಪರ್ಸ್ನಲಿ ತುಂಬಾ ಇಂಪಾರ್ಟೆಂಟ್. ನನ್ನ 12 ವರ್ಷದ ಡ್ಯಾನ್ಸ್ ಗ್ಯಾಪ್ನ ಮತ್ತೊಮ್ಮೆ ಫುಲ್ಫಿಲ್ ಮಾಡಿದ್ದು ಈ ಡ್ಯಾನ್ಸ್ ವಾರಿಯರ್ಸ್ ರಿಯಾಲಿಟಿ ಶೋ. 12 ವರ್ಷಗಳ ಕಾಲ ನಾನು ನನ್ನ ಡ್ಯಾನ್ಸ್ ಕೆರಿಯರ್ನ ಸ್ಟಾಪ್ ಮಾಡಿದ್ದೆ. ಆ ನಂತರ ಮತ್ತೊಂದು ಅವಕಾಶ ಸಿಕ್ಕಿದ್ದೇ ನನಗೆ ಈ ಡ್ಯಾನ್ಸ್ ವಾರಿಯರ್ಸ್. ಇದೊಂದು ಅದ್ಭುತ ವೇದಿಕೆ. ನಮ್ಮ ಮೂಡಿಗೆರೆಯ ಉಳಿದಂತಹ ಪ್ರತಿಭೆಗಳು ನಾವು ಡ್ಯಾನ್ಸನ್ನು ಮರೆತೇ ಹೋಗಿದ್ವಿ ಅಂದ್ಕೋಬೋದು. ಮತ್ತೊಮ್ಮೆ ಜೀವ ತುಂಬಿದ್ದು ನಮ್ಮ ಕಲಾಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ನಮಗೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು, ಅಲ್ಲಿಂದ ನಮ್ಮ ಜರ್ನಿ ಡ್ಯಾನ್ಸ್ ವಾರಿಯರ್ಸ್ವರೆಗೂ ಬಂತು. ನಮಸ್ತೆ, ಯಾನ್ ಇಂಚರಾಂದು ಯಾನ್ ಮೂಡಿಗೆರೆಟ್ಟು ಫಸ್ಟ್ ರಿಯಾಲಿಟಿ ಶೋ ಬೊಕ್ಕ ಎಂಕ್ ತುಂಬ ಖುಷಿ ಅಂದುಂಡು. ಎಂಕ್ ಫಿನಾಲೆ ತನಕ ಸೆಲೆಕ್ಟ್ ಆಗ್ತಿನೈಕ್ ಪೂರೆಲ್ಲ ಎಂಕ್ ತುಂಬಾ ಸಪೋರ್ಟ್ ಮಾಡ್ಪೇರು. ಪೇರೆಂಟ್ಸ್ ಆವಡು, ಸರ್ ಆವಡು, ಎಂಚಿನೇ ಕಷ್ಟ ಬತ್ತುಂಡಲ್ಲ ತುಂಬಾ ಪಂಡ ಸಪೋರ್ಟಿವ್ ಆದಿಪ್ಪೇರು. ಸ್ಕೂಲುಡು ಎನ್ನ ವೀಡಿಯೋ ಈತ ತನಕ ಬತ್ತಿನ ವೀಡಿಯೋ ತೂರತ್ತುದು ತುಂಬಾ ಪಂಡ ಶೋಕ್ ಆತುಂಡು, ಎಡ್ಡೆ ಬತ್ತದುಂಡು ಅನ್ಪನ್ನಾಗ ಎಂಕೆ ಒಂಥರ ಪ್ರೌಡ್ ಫೀಲ್ ಆಪುಂಡು. ರಿಲೇಟಿವ್ಸ್ಲ ಅತ್ತೆ ಅಂಚನೆ ಪನ್ಪೇರು ಐಕೆ ಹೆಂಗೆ ತುಂಬ ಖುಷಿ ಉಂಡು. ಸೆಲೆಕ್ಟ್ ಆತಿ ನಾವು ಆವಡು ಪೂರ ಇಟ್ಲ ಬೊಕ್ಕ ನಡಟ್ಟು ಎಕ್ಸಾಮ್ಸ್ಲ ಉಂಡು ಐಕೆ ಒಂತೆ ನರ್ವಸ್ ಆತುಂಡು. ಫಸ್ಟ್ ಆಡಿಷನ್ ಕೊರ್ನಾಗಲ ಎಂಕೊಂದ ನರ್ವಸ್ ಅಂದಿತ್ತುಂಡು. ಬೊಕ್ಕ ಸರಿ ಅವಂತ್ಕೊಂಡು
ಅಂಚನೆ ಈ ಸತಿ ಫಿನಾಲೆಗ್ಲ ಇತ್ತೆ ಒಂಚೂರು ನರ್ವಸ್ ಉಂಡು ಎಂಚ ಮಲ್ಪನೋ ಆಪುಂಡೋ ಇಜ್ಜ ಅಂದು ಅಂಡ್ ಬೊಕ್ಕ ಎಂಕ್ಲನ ಹಾರ್ಡ್ ವರ್ಕ್ ಮಲ್ತದೋ ಅವ್ಳು ಬದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಫಸ್ಟ್ ರೌಂಡ್ ಆಯಿತು, ಆಡಿಷನ್ ಆಯಿತು. ಆಡಿಷನ್ ಆದಮೇಲೆ ನೆಕ್ಸ್ಟು ಸೆಮಿಗೆ ಇದರಲ್ಲಿ ಯಾವ ಕಾನ್ಸೆಪ್ಟ್ ತಗೊಳ್ಳೋ ಅಂತ ತುಂಬ ಥಿಂಕ್ ಮಾಡ್ತಾಯಿದ್ವಿ. ಥಿಂಕ್ ಮಾಡಿ ಅಂತೇಳಿ ಮತ್ತೆ ಅದಕ್ಕೊಂದಷ್ಟು ಹೊಸ ಕಾನ್ಸೆಪ್ಟನ್ನು ತಗೊಂಡು ಲಾಸ್ಟಿಗೆ ಏನು ತೊಗೊಂಡು ಅಂತ ಡಿಸೈಡ್ ಮಾಡಿ, ಅಂದರೆ ಒಬ್ಬನೇ ಡಿಸಿಷನ್ ತೊಗೊಂಡಿಲ್ಲ, ನಾನು ಡಿಸ್ಕಷನ್ ಮಾಡ್ತಿದ್ದೆ ಪ್ರತಿ ಸಲನೂ. ಒಂದು ಇಡೀ ಟೀಮ್ ಮೆಂಬರ್ಸ್ನ ಕೂರಿಸ್ಕೊಳ್ತಿದ್ದೆ. ನೋಡಿ ಮಕ್ಕಳ ಟೀಮ್ ಹೀಗಿರುತ್ತೆ, ಇದನ್ನು ಕ್ಲೀನಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ನಾವು ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ನಾನು ಏನಾದರೂ ಅವರಿಂದನೂ ನಾನು ಕೆಲವೊಂದು ಸಲ ಕಲಿತಿದ್ದೀನಿ. ಯಾಕೆಂದರೆ ಕೆಲವೊಂದು ಸಲ ಮಕ್ಕಳು ಆ್ಯಕ್ಟಿಂಗು ಅವ್ರಲ್ಲೇನು ಸ್ಕಿಲ್ಸ್ ಇದೆ ಅದನ್ನೆಲ್ಲ ನನಗೆ ಹೇಳ್ತಾಯಿದ್ರು. ಅವ್ರಿಗೆ ಹೆಂಗೆ ಸಪೋರ್ಟಿವ್ ಆಗಿರಬೇಕು ಅನ್ನೋದು ನನಗೆ ಮೈಂಡ್ ಸೆಟ್ ಆಗ್ತಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ನಾವು ಸೆಮಿಗೆ ಹೋಗಬೇಕಾದ್ರೆ ನಂಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಅರ್ಲಿ ಮಾರ್ನಿಂಗ್ ಫುಲ್ ಚೆಸ್ಟ್ ಪೇನು, ಅಲ್ಲಿಗೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೆ ನಾನು. ನೆನಪೇ ಇಲ್ಲ ನನಗೆ ನಮ್ಮದು ಸ್ಟೂಡೆಂಟ್ಸ್ ಫೋನ್ ಮಾಡಿ, ಅಣ್ಣ 4 o'clock ಆಯಿತು, ನಾವು ಹೊರಡಬೇಕಲ್ಲ ಅಂತ ಹೇಳಿದಾಗಲೇ ನನಗೆ ಗೊತ್ತು. ನಾನು ಸ್ವಲ್ಪ ಎಡಿಟಿಂಗ್ ವರ್ಕ್ ಮಾಡ್ತಿದ್ದೆ. ಮಾಡ್ತಾ ಟೇಬಲ್ ಮೇಲೆ ಕೂತಿದ್ದೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಸ್ಕೂಲ್ ಡೇ ಆಗಿ ಯಾವುದಕ್ಕೂ ಟೈಮ್ ಫ್ರೀ ಸಿಗ್ತಾ ಇರಲಿಲ್ಲ. ಮಕ್ಳಿಗೆ ಪ್ರಾಕ್ಟೀಸ್ ಮಾಡಬೇಕು, ಮತ್ತು ಸ್ಕೂಲ್ ಡೇ ಹೋಗಬೇಕು, ಮತ್ತು ಪ್ರಾಕ್ಟೀಸ್ ಮಾಡಬೇಕು, ಸ್ಕೂಲ್ ಡೇ ಇದೇ ಫುಲ್ ಜಂಜಟದಲ್ಲಿದೆ. ಒಂದು 2-3 months ಬ್ಯಾಕ್ ಟು ಬ್ಯಾಕ್ ವರ್ಕು. ನೈಟ್ ಏನಾಯಿತು ಅಂತಂದರೆ ಫುಲ್ ರೈಟ್ ಸೈಡ್ ಚೆಸ್ಟ್ ಪೇನ್ ಆಗಿಬಿಟ್ಟು ಹಾಗೆ ಲ್ಯಾಪ್ಟಾಪ್ ಮೇಲೆ ವರ್ಕ್ ಮಾಡ್ತಾ ಕೂತಿದ್ದವನು ಹಾಗೆ ಅನ್ಕಾನ್ಷಿಯಸ್ಸು. ಫೋನ್ ಮಾಡಿ, ಅಣ್ಣ ಹೇಳಿ ಟೈಮ್ ಆಯಿತು ಅಂತ. ಅಲ್ಲಿಂದ ಪಟ ಎದ್ದು ಎಲ್ಲ ಹೊರಡಿಸಿ ಎಲ್ಲರನ್ನೂ ರೆಡಿ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮತ್ತೆ ಜಾಸ್ತಿ ಆಯಿತು. ಪೈನ್ ಜಾಸ್ತಿ ಆಗ್ತಿದ್ದಂಗೆ ಮತ್ತೆ ಸೀದಾ ಜಿ ಎಚ್ಗೆ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿಕೊಂಡು ಅವ್ರು ಹೇಳಿದರು, ಇಲ್ಲ ನೀವು ನಮಗೆ ಜಿ ಎಚ್ಗೆ ಹೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ, ಇಲ್ಲ ಆಗಲ್ಲ ಅಂತ ಹೇಳಿದರು. ಇಲ್ಲ ನಂಗೆ ಡಾನ್ಸ್ ವಾರಿಯರ್ಸ್ ಬೇಕು, ನಂಗೆ ಮೇಯ್ನ್ ಟಾರ್ಗೆಟ್ ಇದ್ದಿದ್ದೆ ನಾನು ಡಾನ್ಸ್ ವಾರಿಯರ್ಸ್ ಬೇಕೇ ಬೇಕು ಅಂತ ಆಟ ಹಿಡಿದು ಬಂದವರು. ಮತ್ತು ವಾಪಸ್ ಡಾನ್ಸ್ ವಾರಿಯರ್ಸಿಗೆ ಅಲ್ಲಿ ಬಂದ್ವಿ. ಸೆಮಿಲ್ ಪರ್ಫಾರ್ಮ್ ಮಾಡಿ ಅಲ್ಲೇ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಫಸ್ಟ್ ಸ್ಟೇಜ್ ರಿಹರ್ಸಲ್ ಮಾಡ್ತಾಯಿದ್ವಿ. ಸ್ಟೇಜ್ ರಿಹರ್ಸಲಲ್ಲಿ ಏನೇನು ಬೇಕು ಅನ್ನೋದೆಲ್ಲ ಕರೆಕ್ಷನ್ ಮಾಡಿಕೊಂಡು ಒಂದಷ್ಟು ಮೈಂಡ್ ಸೆಟ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಏನಾದ್ರು ಕರೆಕ್ಷನ್ ಮಾಡ್ಕೋಬೇಕಾ ಅದನ್ನು ಕರೆಕ್ಷನ್ ಮಾಡ್ಕೊಳ್ತಿದ್ವಿ. ಇವೊಂದು ಸ್ವಲ್ಪ ಡುಯೆಟಲ್ಲಿ ಕರೆಕ್ಷನ್ ಮಾಡ್ಕೊಂಡ್ವಿ. ಈಗ ಗೊತ್ತು, ನಾವು ಮದುವೆ ಆದ ನಂತರ ನಮಗೆ ನಮ್ಮ ಫಿಸಿಕ್ಕು ಡ್ಯಾನ್ಸಿಗೆ ಒಗ್ಗೋಲ್ಲ. ಅದನ್ನು ಕೂಡ ನಮಗೆ ನಮ್ಮ ಫಿಸಿಕ್ಕಿಗೆ ಅದೇ ರೀತಿ ಸ್ಟೆಪ್ಸ್ಗಳನ್ನ ಹೇಳಿಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಆಡಿಷನ್ನಿಂದ ಹಿಡಿದು ಆ ನಂತರ ನಮ್ಮ ಫಿನಾಲೆವರೆಗೂ ನಾವು ಹೋಗಿರೋದು ನಮಗೆ ಬಹಳ ಖುಷಿ ತಂದಿದೆ. ಈಗ ಫಿನಾಲೆಗೂ ಕೂಡ ಬಹಳಷ್ಟು ನಾವು ಒಂದು ಎಫರ್ಟನ್ನು ಹಾಕ್ತಾಯಿದ್ದೀವಿ. ಒಂದು ಒಳ್ಳೆಯ ಅದ್ಭುತವಾದ ಒಂದು ನೃತ್ಯ ಪ್ರದರ್ಶನವನ್ನು ನಾವು ಕೊಡಬೇಕು ಅಂದ್ಕೊಂಡಿದ್ದೀವಿ. ಹಾಗೆ ನನ್ನ ಒಂದು ಜರ್ನಿಯಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಂಥವರು ನನ್ನ ಸ್ನೇಹಿತರು ಹಾಗೂ ನನ್ನ ಮನೆಯವರು. ನನ್ನ ಹಸ್ಬೆಂಡ್ ಡ್ಯಾನ್ಸ್ ಮಾಡ್ತೀಯಾ ನೀನು ಅಂತೇಳ್ಬಿಟ್ಟು, ನಾನು ಮ್ಯಾರೇಜ್ ಆಗಿ 3 years ಆದ್ರೂ ಕೂಡ ಒಂದು ಕಷ್ಟ ಅಂತ ಆಗ್ತಿತ್ತು ನನಗೆ. ಆ ಕಷ್ಟನೆಲ್ಲ ಇಲ್ಲ ನಿಭಾಯಿಸ್ತೀಯಾ ಅಂದ್ಕೊಂಡು ನನಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಹಾಗೆ ನನ್ನ ಸ್ನೇಹಿತರು ಅಷ್ಟೇ. ದೇವತೆಗಳದ್ದೇ ಒಂದು ಲೋಕ, ದಾನವರದ್ದೇ ಒಂದು. ತ್ರೇತಾಯುಗದಲ್ಲಿ ದೇವತೆ ದಾನವರದ್ದು ಒಂದೇ ಲೋಕ. ದ್ವಾಪರ ಯುಗದಲ್ಲಿ ಧರ್ಮ ಅಧರ್ಮ ಒಂದೇ ಪರಿವಾರದಲ್ಲಿ. ಆದರೆ ಕಲಿಯುಗದಲ್ಲಿ ಮನುಷ್ಯನ ಮನದೊಳಗೆ ಸಂಘರ್ಷ. ದೇವತೆಯು ಅವನೇ, ದಾನವನು ಅವನೇ, ಧರ್ಮವು ಅವನೇ, ಅಧರ್ಮವು ಅವನೇ. ತನ್ನೆಲ್ಲ ಒಳಿತು ಕೆಡುಕಿಗೆ ತನ್ನ ಮನವೇ ಕಾರಣ. ನಮಸ್ತೆ, ನನ್ನ ಹೆಸರು ಚರಣ್ ಅಂತ. ನಾನು ಬೇಸಿಕಲಿ ಡಿಗ್ರಿ ಓದ್ತೀನಿ ಈಗ ಪ್ರೆಸೆಂಟ್ ಮೂಡಿಗೆರೆಯಲ್ಲಿ. ನಾನು ಜೀವನ್ ಸರಿಗೆ ಪರಿಚಯ ಆಗಿ ಅಟ್ಮೋಸ್ಟ್ ಒಂದು 2 to 3 years ಆಗಿರ್ಬೋದು. ಆ ಟೈಮಿಂದ ಅವ್ರ ಜೊತೆ ತುಂಬ ಸ್ಟೇಜ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಟೈಮು ರಿಯಾಲಿಟಿ ಶೋ ಅಲ್ಲಿ ಸ್ಟೇಜ್ ಟೈಮ್ ಈ ಡ್ಯಾನ್ಸ್ ವಾರಿಯರ್ಸೇ. ಆ ಟೈಮಲ್ಲಿ ನಾವು ಕ್ವಾರ್ಟರ್ ಫೈನಲ್ಸಲ್ಲಿ ನಮಗೆ ಜೀವನ್ ಸರ್ ಕರೆದ್ರು, ಫ್ರೀ ಇದ್ದರೆ ಬಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ. ಬಂದಾಗ ಇಲ್ಲಿನ ಮಕ್ಕಳು ಹೆವಿ ಪ್ರಾಕ್ಟೀಸ್ ಮಾಡ್ತಿದ್ರು. ಅವ್ರು ಪ್ರಾಕ್ಟೀಸ್ ಮಾಡೋದು ನೋಡಿ ನಮಗೆ ಒಂಚೂರು ಮೋಟಿವೇಶನ್ ಸಿಕ್ತು. ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಆಮೇಲೆ ನಮ್ಮ ಜೊತೆ ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ ಒಂದು 2 ಜನ, ಅಮನ್ ಮತ್ತು ನಿತಿನ್ ಅಂತ. ಅವ್ರನ್ನೂ ನಮ್ಮ ಜೊತೆ ಸೇರಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ಕ್ವಾರ್ಟರ್ ಫೈನಲ್ಸಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಆ ಟೈಮಲ್ಲಿ
ಫಸ್ಟ್ ನಮ್ಮದು ಪ್ರಾಕ್ಟೀಸ್ ಇದು ಸ್ಟೇಜ್ ಇದ್ರಲ್ಲಿ ಮಾಡಿರೋ ನಾವು ಈವೆಂಟ್ ಡ್ಯಾನ್ಸ್ ವಾರಿಯರ್ಸೇ. ಆದರೆ ನಮಗೆ ಅದರಲ್ಲಿ ಇದು ಜಡ್ಜಸ್ಸಿನ ಕಮೆಂಟ್ ಕೇಳಿ ಒಂಚೂರು ನರ್ವಸ್ನೆಸ್ ಇತ್ತು. ಆದರೂ ಸೆಮಿಫೈನಲ್ಸ್ ಅದನ್ನೇ ಮೋಟಿವೇಶನ್ ಆಗಿ ತೊಗೊಂಡು ನಾವು ಇನ್ನೂ ಪ್ರಾಕ್ಟೀಸ್ನ ಹೆಚ್ಚು ಮಾಡಿ ಅಲ್ಲಿ ನಾವು ನಮ್ಮ ಇದನ್ನು ತೋರಿಸಿದ್ವಿ. ಈಗ ಫೈನಲ್ಸಿಗೂ ನಾವು ಅದು ಟ್ರೈ ಮಾಡ್ತಿದ್ದೀವಿ, ಇನ್ನೂ ಹೆವಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಈಗಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಜನ ಸ್ಟೂಡೆಂಟ್ಸ್ಗಳೂ ಈಗ ಅವರಿಗೆ ಎಕ್ಸಾಮ್ ಇದ್ದರೂ ಬರ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ ಪ್ರಾಕ್ಟೀಸ್ ಮಾಡ್ಕೊಂಡು. ಈಗ ತುಂಬ ಜನಕ್ಕೆ ಎಷ್ಟೋ 10th ಎಕ್ಸಾಮ್ ಆಗ್ತಿದೆ, ಆದರೂ ಆ ಮಕ್ಕಳೆಲ್ಲ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದೊಂದು ಖುಷಿ ಆಗುತ್ತೆ ನೋಡೋಕ್ಕೆ. ನಮಸ್ತೆ, ನನ್ನ ಹೆಸರು ಗೌತಮಿ. ನಾನು 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು ಬಾಳುಪೇಟೆಯಿಂದ ಬಂದಿರೋದು. ಜೀವನ್ ಸರ್ ಮೊದಲು ಬಾಳುಪೇಟೆಯಲ್ಲಿ ಕ್ಲಾಸ್ ಮಾಡ್ತಿದ್ರು, ಅಲ್ಲಿ ಬಿಟ್ಟಿರೋದ್ರಿಂದ ನಾನು ಮೂಡಿಗೆರೆಗೆ ಬಂದಿದ್ದೀನಿ. ಇಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಬಂದು ದಿವ್ಯಾ ಆಂಟಿ ಮನೇಲಿ ಸ್ಟೇ ಆಗ್ತೀನಿ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಿಂದೆ ನಾನು 2 ಆಡಿಷನ್ ಕೊಟ್ಟಿದ್ದೆ. ಫಸ್ಟ್ ರೌಂಡು ನಾವು ಮಾಡಿದ್ದು ಕುರುಬನ ರಾಣಿ ಮತ್ತು ಇನ್ನೊಂದು ಸಾಂಗ್ ಇತ್ತು. ಅದರಲ್ಲಿ ನಾವು ಸೆಕೆಂಡ್ ಒನ್ ಕುರುಬನ ರಾಣಿ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಆಮೇಲೆ ಸೆಕೆಂಡ್ ರೌಂಡು ಓಮ್ ಮೂವಿ, ಅದರಲ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಅಲ್ಲಿ ಜಡ್ಜಸ್ ಚೆನ್ನಾಗಿ ಕಮೆಂಟ್ ಕೊಟ್ಟರು. ಥರ್ಡ್ ರೌಂಡಲ್ಲಿ ಇನ್ನರ್ ಕಾನ್ಫಿಟ್ ಪರ್ಫಾರ್ಮ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಜಡ್ಜಸ್ ಎಲ್ಲರೂ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವಾಗ ಕರೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ. ಇವಾಗ ಮಾಡ್ತಿರೋದು ಡ್ಯಾನ್ಸಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ. 3ರಲ್ಲಿ ಒಂದಲ್ಲ ಒಂದು ಕಪ್ ಗೆದ್ದೇ ಬಂದೇ ಬರ್ತೀವಿ. ಜ್ಯೋತಿಕಾ MS, ಕಲಾಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಮೂಡಿಗೆರೆಯಿಂದ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಡ್ಯಾನ್ಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಜೀವನ್ ಸರಿಂದ. ಅವ್ರು ತುಂಬ ಸಪೋರ್ಟಿವ್ ಮತ್ತು ಫುಲ್ ಕಾನ್ಫಿಡೆನ್ಸ್ ತುಂಬಿಸಿ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ನಂಗೆ ಒಂದು ಪ್ರೌಡ್ ಮೂಮೆಂಟ್ ಏನಂದರೆ, ನಾನು ಬೇರೆ ಡ್ಯಾನ್ಸ್ ಕ್ಲಾಸಸ್ ಕೂಡ ಹೋಗ್ತಾ ಇದ್ದೆ, ಬಟ್ ಜೀವನ್ ಸರ್ ಮಾತ್ರ ಈ ಥರ ರಿಯಾಲಿಟಿ ಶೋಗೆ ಕರ್ಕೊಂಡು ಬಂದಿರೋದು, ಈ ಥರ ಒಂದು ಸ್ಟೇಜ್ ನಮಗೆ ಕೊಟ್ಟಿರೋದು ಕೂಡ. ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಇವಾಗ ಒಂದು ಸ್ಟೆಪ್ ಗೊತ್ತಾಗಲಿಲ್ವಾ, ಮತ್ತೆ ಪದೇ 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 ಹೇಳ್ಕೊಟ್ಟಾದರೂ ನಮಗೆ ಕಲಿಯೋ ಥರ ಮಾಡ್ತಾರೆ. ಅದೊಂದು ತುಂಬ ಖುಷಿ ಇದೆ ನಮಗೆ. ತುಂಬ ನರ್ವಸ್ನೆಸ್ ಇತ್ತು, ಬಿಕಾಸ್ ಅಷ್ಟು ಕ್ಯಾಮ್ರಾಸು, ಲೈಟಿಂಗ್ಸು, ನಾಲೆಜಬಲ್ ಜಡ್ಜಸ್ ಎಲ್ಲರೂ ಇದ್ರು. ಸೊ ಭಯ ಆಗ್ತಿತ್ತು, ಏನು ಮಾಡ್ತೀವೋ ಏನೋ, ಹೆಂಗೆ ಜಡ್ಜ್ಮೆಂಟ್ ಕೊಡ್ತಾರೋ, ಬೈತಾರೋ, ಏನು ಮಾಡ್ತಾರೋ ಅಂತ. ಬಟ್ ಸ್ಟಿಲ್ ನಮ್ಮ ಸರ್ ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ಬಿಟ್ಟು ಎಲ್ಲನೂ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಹತ್ತಿಸಿದ್ರು. ಆವಾಗಲೇ ಸ್ವಲ್ಪ ಧೈರ್ಯ ಬಂದಿತ್ತು. ಆಮೇಲೆ ಅವ್ರ ಜಡ್ಜ್ಮೆಂಟ್ ಎಲ್ಲ ಕೇಳಿ ಸ್ವಲ್ಪ ಖುಷಿಯಾಗಿತ್ತು. ಆಮೇಲೆ ಸೆಲೆಕ್ಟ್ ಆದ್ವಿ ನಾವು ನೆಕ್ಸ್ಟ್ ರೌಂಡ್ಗೆ. ಹಾಗೆ ನೆಕ್ಸ್ಟ್ ರೌಂಡ್ ಮಾಡೋಕ್ಕೆ ಹೋದ್ವಿ. ನೆಕ್ಸ್ಟ್ ತನಕ ಇಲ್ಲಿ ತನಕ ಗ್ರ್ಯಾಂಡ್ ಫಿನಾಲೆ ತನಕ ಬಂದಿದ್ದೀವಿ ನಾವೀಗ. ಸೆಕೆಂಡ್ ರೌಂಡಲ್ಲಿ ನಾನು ಪ್ರೇಮ ಮಾಡಿದ್ದೆ. ಅದು ಮಾಡಿದ ಮೇಲಿಂದ ಫುಲ್ ಎಲ್ಲರೂ ಹೀರೋಯಿನ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವನ್ ನಮ್ಮ ಕಾಲೇಜಸ್ಸಲ್ಲೂ ಕೂಡ ಎಲ್ಲ ನೋಡ್ಬಿಟ್ಟು, ಓ ಯೂಟ್ಯೂಬಲ್ಲೆಲ್ಲ ಇದೆ ನಿನ್ನ ವೀಡಿಯೋ, ವಾವ್ ಅಂತ ಎಲ್ಲ ಹೇಳ್ತಾರೆ. ಇವನ್ ನನ್ನ ಫ್ಯಾಮಿಲಿ ಎಲ್ಲರಿಗೂ ಹೇಳ್ಕೊಂಡು ಬರ್ತಿದ್ದಾರೆ, ವಾ ನನ್ನ ಮಗಳು ನೋಡು ಇಷ್ಟು ಅಲ್ಲಿ ಇಲ್ಲಿ ಎಲ್ಲ ಶೋಸ್ಗೆಲ್ಲ ಅಟೆಂಡ್ ಮಾಡಿಸಿದ್ದಾಳೆ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಇದೆಲ್ಲ ಕಾರಣ ನಮ್ಮ ಟೀಮ್ ಮೆಂಬರ್ಸಿಂದ ಕೂಡ, ಬಿಕಾಸ್ ಅವ್ರ ಸಪೋರ್ಟ್ ಇಲ್ದಲೇ ನಾವು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಒಬ್ರಿನೊಬ್ರು ಬಿಟ್ಕೊಡಲ್ಲ ಯಾರೂ ಕೂಡ, ಎಲ್ಲ ಫುಲ್ ಫ್ರೆಂಡ್ಲಿ ಆಗಿರ್ತೀವಿ. ಫ್ರೆಂಡ್ಲಿ ಅನ್ನೋಕ್ಕಿಂತ ಒಂದು ಹೊಸ ಫ್ಯಾಮಿಲಿ ಸಿಕ್ಕಿದೆ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್ ಡ್ಯಾನ್ಸ್ ವಾರಿಯರ್ಸ್. ಇದರಿಂದಲೇ ನನಗೆಲ್ಲ ಸಿಕ್ಕಿರೋದು, ಇವ್ರನ್ನೆಲ್ಲ ಮೀಟ್ ಮಾಡಿರೋದು, ಇಷ್ಟು ಒಳ್ಳೆ ಸರ್ ಸಿಕ್ಕಿರೋದು, ಇವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಂತದ ಬೊಂಬೆ ತರ ಕಾಣ್ತಿದ್ಯಾ? ಯಾಕೆ ಲವ್ ಮಾಡಲ್ಲ? ನೋಡು, ಒಂದು ಹುಡುಗಿ ನನ್ನ ಲವ್ ಮಾಡ್ಲಿ ಅಂತ ಹುಡುಗ ಲವ್ ಮಾಡಿದ್ರೆ ಅದು ಸ್ವಾರ್ಥ ಲವ್ ಆಗುತ್ತೆ. ಆದ್ರೆ ನಾನು ನೀನ್ ಲವ್ ಮಾಡಿಬಿಡು, ನಾನಂತೂ ನೀನ್ ಲವ್ ಮಾಡ್ತೀನಿ. ಇದು ನಿಸ್ವಾರ್ಥ ಲವ್. ಹೇಳು, ಯಾವ ಮಗನ ಲವ್ ಮಾಡ್ತೀನಿ ಹೇಳೆ. ನನ್ನ ಹೆಸರು ನಂದಿನಿ ಕುಮಾರ್ ಅಂತ. ನಾನು ಬಾಳುಪೇಟೆಯಿಂದ ಬಂದಿರೋದು. ಈ ಡ್ಯಾನ್ಸ್ ಕ್ಲಾಸಲ್ಲಿ ನನ್ನ ಮಗಳು ಗೌತಮಿ ಅಂತ ಅವಳು ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಅವಳ ಜರ್ನಿ ಬಂದು 4 years ಬ್ಯಾಕಲ್ಲಿ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟಿಂಗು ಜೀವನ್ ಸರ್ ಬಾಳುಪೇಟೆಗೆ ಡ್ಯಾನ್ಸ್ ಕ್ಲಾಸ್ ಮಾಡೋಕ್ಕೆ ಬಂದಾಗ ಅವಳು ಆ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ದು.
ಅಲ್ಲಿ ಅವಳು 2 ವೀಕ್ ಡ್ಯಾನ್ಸ್ ಆದಮೇಲೆ ಅವಳು ಪರ್ಫಾರ್ಮೆನ್ಸ್ ನೋಡಿ ಅವ್ರು ಪಾಯಿಂಟ್ ಔಟ್ ಮಾಡಿದ್ರು, ಈ ಮಗು ಪೇರೆಂಟ್ ಯಾರು ಅಂತ ಎಲ್ಲ ಹೇಳಿ. ಆಮೇಲೆ ಆ ಜೀವನ್ ಸರ್ ಕೇಳಿದ್ರು, ಅವಳಿಗೆ ಸ್ಟೇಜ್ ಫಿಯರ್ ಹೋಗಬೇಕು ಅಂದರೆ ಒಂದು ವೇದಿಕೆ ಅವಳಿಗೆ ಸಿಗಬೇಕು. ಆಮೇಲೆ ಮೂಡಿಗೆರೆಗೆ ನಾನು ಸ್ಯಾಟರ್ಡೆ ಸಂಡೇ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವಳಿಗೆ ಉಳ್ಕೊಳ್ಳೋಕ್ಕೂ ಕೂಡ ಇಲ್ಲಿ ದಿವ್ಯಾ ಅಂತಿದ್ದಾರೆ, ಅವ್ರ ಮನೇಲಿ ವ್ಯವಸ್ಥೆ ಕೂಡ ಮಾಡಿಕೊಟ್ರು. ಈಗ ಬಂದು ಡಾನ್ಸ್ ವಾರಿಯರ್ಸ್ 4ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಈಗ ಫೈನಲಿಗೆ ಬಂದಿದ್ದಾರೆ. ಅವಳು ಅಂತಲ್ಲ, ಅವಳದ್ದು ಯಾರ್ಯಾರು ಅವಳು ಡಾನ್ಸ್ ಮೆಟ್ಸಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ತುಂಬ ಕಷ್ಟಪಟ್ಟೆ ಮಾಡ್ತಿದ್ದಾರೆ. ಅದರಲ್ಲೂ ಜೀವನ್ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಪ್ರತಿಯೊಂದರಲ್ಲೂ ಅವಳಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಅವ್ರು ಡಾನ್ಸ್ ವಾರಿಯರ್ಸ್ 4 ಸೀಸನಲ್ಲಿ ವಿನ್ ಆಗಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ. ಸೊ ವಿನ್ ಆಗಲಿ ಅಂತಲೇ ಹಾರೈಸ್ತೀವಿ. ಈ ಸಲ ಡಾನ್ಸ್ ವಾರಿಯರ್ಸ್ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬಂದಿದೆ. ಪ್ರತಿ ಸಲ ಮಾಡಬೇಕಾದ್ರೂ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ ಡಾನ್ಸ್ ವಾರಿಯರ್ಸು. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಗುತ್ತೆ ಡಾನ್ಸ್ ವಾರಿಯರ್ಸ್ ಶೋ. ಮತ್ತು ಇನ್ನೊಂದೇನು ಅಂತಂದರೆ ಈ ಸಲ ಅದು ಕೊಟ್ಟಿರೋ ಥೀಮ್ಸು ಕೂಡ ಅಷ್ಟೇ, ಗ್ರೂಪ್ ವಿತ್ ಡುವೆಟ್. ಇದು ಫಸ್ಟ್ ಟೈಮು ಓವರಾಲ್ ನಾನು ನೋಡಿದ ಪ್ರಕಾರ. ನನಗೆ ಇದುವರೆಗೂ ನನ್ನ ಲೈಫ್ ಡಾನ್ಸ್ ಜರ್ನಿಲಿ ನಾನು ಇದುವರೆಗೂ ಎಲ್ಲೂ ನೋಡೇ ಇಲ್ಲ ಗ್ರೂಪ್ ವಿತ್ ಡುವೆಟ್. ಫಸ್ಟ್ ಒಂದು ಸ್ವಲ್ಪ ಗ್ರೂಪ್ ಪರ್ಫಾರ್ಮ್ ಮಾಡುತ್ತೆ, ಮತ್ತು 2 ಮಿನಿಟ್ಸ್ ಸಪ್ರೇಟಾಗಿ ಡುವೆಟ್ ಮಾಡೋದು. ಡಿಫ್ರೆಂಟ್ ಕಾನ್ಸೆಪ್ಟು. ಈ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ನನ್ನ ಜೊತೆ ಪೇರಾಗಿ ನನ್ನ ಸ್ಟೂಡೆಂಟ್ ಜ್ಯೋತಿಕ್ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ಅವರು ಅಂತಲ್ಲ, ಇಡೀ ಡಾನ್ಸ್ ಕ್ಲಾಸು ಎಲ್ಲರೂ ಕೂಡ ಅಷ್ಟೇ. ಈವನ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೂಮೆಂಟ್ಸ್ಗಳು ತುಂಬ ಟಫ್ ಆಗ್ತಿದೆ, ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ನಾವು ಮಾತಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಎವ್ರಿ ಟೈಮು. ಮತ್ತು ಕೆಲವೊಂದು ನಂದು ಸ್ವಲ್ಪ ನೆಗೆಟಿವ್ಸ್ ಇದೆ, ಬಟ್ ಆ ನೆಗೆಟಿವ್ಸ್ನ ನಾನು ಹೆಂಗಂದರೆ ನಾನು ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡಬೇಕಾದ್ರೆ ಇವ್ರದ್ದು ಕೂಡ ಸಪೋರ್ಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವೊಂದು ಸಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನಗೆ ತುಂಬ ಪ್ರಾಕ್ಟೀಸ್ ಬೇಕು, ಜಸ್ಟ್ ಪ್ರಾಕ್ಟೀಸ್ ಮಾಡಿದರೆ ಸಾಕಾಗಲ್ಲ. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ನಾನು ಮತ್ತೆ ಸಪ್ರೇಟ್ ಪ್ರಾಕ್ಟೀಸಿಗೆ ನಿಂತ್ಕೊಳ್ತೀನಿ. ಆ ಟೈಮಲ್ಲೂ ಅಷ್ಟೇ ತುಂಬ ಪ್ರಾಕ್ಟೀಸಿಗೆ ನಿಂತ್ಕೊಂಡಿದ್ರು, ತುಂಬ ಸಪೋರ್ಟಿವ್ ಆಗಿ ನಿಂತಿದ್ರು. ಮತ್ತು ಸ್ಟೂಡೆಂಟ್ಸು ಅಷ್ಟೇ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಮತ್ತು ಸಲ ನಾವು ಫಸ್ಟ್ ರೌಂಡ್ ಹೋಗಬೇಕಾದ್ರೆ ಹೇಗಿತ್ತು ಅಂತಂದರೆ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗಿದ್ದೆ, ಓಕೆ ಫೈನ್ ಮಾಡಬೇಕು ಅಂತೇಳಿ, ಇಲ್ಲ ಸೆಲೆಕ್ಷನ್ ಆಗಬೇಕು ಅಂತ ಹೋಗಿದ್ವಿ. ಪ್ಲಸ್ ಡುವೆಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಅಷ್ಟೇ, ಇಲ್ಲ ಮಾಡಲೇಬೇಕು, ಈ ಸಲ ಸೆಲೆಕ್ಷನ್ ಆಗಲೇಬೇಕು ಅಂತ ಇದು ಮಾಡಿಕೊಂಡ್ವಿ. ಅದನ್ನೇ ಕೂಡ ಹೇಳಿದೆ, ನಾನು ಈ ಸಲ ಹೊಡಿಲೇಬೇಕು, ನನಗೆ ಡಾನ್ಸ್ ವಾರಿಯರ್ಸ್ ಬೇಕೇ ಬೇಕು ಶೋ, ನಾನು ಕಂಟಿನ್ಯೂ ಆಗಬೇಕು ಅಂಥೇಳಿ. ಸೊ ಆಗ ನನಗೆ ಡುವೆಟಾಗಿ ಸಪೋರ್ಟ್ ಕೊಟ್ಟವರು ಇವರು. ನಮಗೆ ಮೂವಿ ರೌಂಡ್ ಬಂತು. ಮೂವಿ ರೌಂಡಲ್ಲಿ ಬರಬೇಕಾದಂತೆ ನಾವು ಓಮ್ ಮೂವಿನ ಚೂಸ್ ಮಾಡಿದ್ವಿ. ತುಂಬ ತೊಗೊಂಡಿದ್ವಿ ಫಸ್ಟಿಗೆ, ಚಾರ್ಲಿ, ಇನ್ನು 4-5 ಮೂವಿ ತೊಗೊಂಡು ನೋಡ್ಕೊಂಡ್ವಿ ಫಸ್ಟ್ ನಮಗೆ ಯಾವ ಥರ ವರ್ಕೌಟ್ ಆಗುತ್ತೆ ಅದನ್ನೆಲ್ಲ ಕ್ಲೀನಾಗಿ ಮೈಂಡ್ ಸೆಟ್ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು, ಆಮೇಲೆ ಸೂಟೇಬಲ್ ಕ್ಯಾರೆಕ್ಟರ್ ಇಬ್ಬರಿಗೂ ಸೂಟೇಬಲ್ ಆಗುತ್ತಾ ಅಂತ ನೋಡಿದ್ವಿ. ಅದೇ ಥರ ಸೂಟೇಬಲ್ ಆಯಿತು. ಈವನ್ ಜಡ್ಜಸ್ ಕೂಡ ಅದನ್ನೇ, ನಮ್ಮ ಆ್ಯಂಕರ್ ಕೂಡ ಅದನ್ನೇ ಹೇಳಿದರು. ಸೊ ನೋಡೋಕ್ಕೆ ಸೇಮ್ ಶಿವರಾಜ್ ಕುಮಾರ್ ಥರ ಕಾಣಿಸ್ತಿದ್ದೀರಾ, ಸೇಮ್ ನೋಡೋಕ್ಕೆ ನೀವು ಪ್ರೇಮ ಥರ ಕಾಣಿಸ್ತಿದ್ದೀರಾ ಅಂಥೇಳಿ ಒಳ್ಳೆ ಕಮೆಂಟ್ ಬಂತು. ಮತ್ತು ಸ್ವಲ್ಪ ಮಿಸ್ಟೇಕ್ಸ್ ಇತ್ತು, ಆ ಮಿಸ್ಟೇಕ್ಸ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡ್ವಿ. ಸೆಮಿಫಿನಾಲೆ ರೌಂಡಿಗೆ ಹೋಗಬೇಕಾದ್ರೂ ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಕಮ್ಮಿ ಆಯಿತು. ನಾನು ಹೇಳಿದೆ ತುಂಬ ಪ್ರಾಕ್ಟೀಸ್ ಕಮ್ಮಿ ಆಯಿತು. ಪ್ಲಸ್ ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅರ್ಲಿ ಮಾರ್ನಿಂಗ್ ಹೊರಡೋ ಟೈಮಲ್ಲಿ. ಹೆಲ್ತ್ ಇಶ್ಯೂ ಆದಾಗ ನನಗೆ ಲಿಫ್ಟ್ ಮಾಡೋಕ್ಕಾಗ್ತಿರಲಿಲ್ಲ, ಒಂದು ಸೈಡ್ ಪೂರ್ತಿ ಚೆಸ್ಟ್ ಪೇನ್ ಆಗ್ತಾಯಿತ್ತು. ಮಾರ್ನಿಂಗ್ ಹೋಗ್ಬಿಟ್ಟು ಅಡ್ಮಿಟ್ ಆಗಿಬಿಟ್ಟು ಹೆಂಗೆ ಅಂತಂದರೆ ಅವರು GHಗೆ ಶಿಫ್ಟ್ ಆಗಿ ಅಂತ ಹೇಳಿದರು. GHಗೆ ನೀವು ಇಮಿಡಿಯೇಟ್ ಹೋಗಲೇಬೇಕು ಅಂತ. ಇಲ್ಲ ನಾನು ಡಾನ್ಸ್ ವಾರಿಯರ್ಸ್ಗೆ ಹೋಗ್ತೀನಿ ಅಂತೇಳಿ ನಾನು ಸೀದಾ ಡಾನ್ಸ್ ವಾರಿಯರ್ಸ್ಗೆ ಅಂತಲೇ ಬಂದ್ವಿ. ಅಲ್ಲಿ ಬಂದೇನಾಯಿತು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಮಾಡಿದ ಕೊರಿಯೋಗ್ರಫಿನೇ ಬೇರೆ, ಆಮೇಲೆ ಅಲ್ಲಿ ಬಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡೆ. ಆ ಚೇಂಜಸ್ ಮಾಡ್ಕೊಂಡಾಗ ನಂಗೆ ಲಿಫ್ಟ್ ಮಾಡೋಕ್ಕಾಗ್ತಿರಲಿಲ್ಲ, ಆ ಮೂಮೆಂಟ್ಸ್ಗಳು ಹೆವಿ ಎನರ್ಜಿ ಕೊಡೋಕ್ಕಾಗ್ತಿರಲಿಲ್ಲ. ಟಿಲ್ ಮಾರ್ನಿಂಗಿಂದ ಮತ್ತು ಸ್ವಲ್ಪ ಬಂದಿದ್ದ ತಕ್ಷಣ ಸ್ವಲ್ಪ ಮಾರ್ನಿಂಗಿಂದ ಆಫ್ಟರ್ನೂನ್ ತನಕನೂ ನಮ್ಮಿಬ್ರದ್ದು ಡುವೆಟ್ ಪಾರ್ಟ್ನ ಮತ್ತೆ ಸ್ವಲ್ಪ ಕನ್ವರ್ಟ್ ಮಾಡಿಕೊಂಡು ಲಿಫ್ಟಿಂಗ್ಸ್ನೆಲ್ಲ ಒಂದು ಸ್ವಲ್ಪ ಕಮ್ಮಿ ಮಾಡಿ ಮತ್ತು ಮೂಮೆಂಟ್ಸ್ಗಳನ್ನೆಲ್ಲ ತುಂಬ ಚೇಂಜಸ್ ಮಾಡ್ಕೊಂಡ್ವಿ. ಆ ಟೈಮಲ್ಲೂ ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟರು ಪೇರಾಗಿ.
ಕಾನ್ಸೆಪ್ಟ್ ಚೆನ್ನಾಗಿತ್ತು, ಬಟ್ ನನಗೆ ನಿಮ್ಮದು ಅಷ್ಟು ಡಾನ್ಸಿಂಗ್ ವೈಸು ನನಗೆ ಅಷ್ಟೇನು ಇದಾಗಲಿಲ್ಲ ನಿಮ್ಮದು. ಐ ಮೀನ್ ನೀವು ನಾನು ಇಲ್ಲಿ ಬರುವಾಗ ನೀವು ಟೆಕ್ನಿಕಲಿ ನೋಡಬೇಕಂದ್ರೆ ನಾನು ಏನೋ ಇರಬೇಕು ಇದರಲ್ಲಿ, ನಾನು ಹಾಗೆ ಎಣಿಸ್ದೆ ಇದರಲ್ಲಿ. ಬಟ್ ಏನೋ ಅಷ್ಟೇ ನನಗೆ ಫೀಲ್ ಬರಲಿಲ್ಲ ನಿಮ್ಮ ಡಾನ್ಸಿಂಗ್ ವೈಸ್ ಆಗಲಿ. ಒಂದೊಂದು ಪಾರ್ಟ್ ನನಗೆ ಚೆನ್ನಾಗಿ ಬಂದಿತ್ತು, ಬಟ್ ಕರೆಕ್ಟಾಗಿ ಕನ್ವೆ ಆಗಲಿಕ್ಕೆ ನಿಮಗೆ ಅದು ಇದಾಗಲಿಲ್ಲ. ಸೊ ನನಗೆ ಅಷ್ಟೇನು ಕನ್ವೆ ಆಗಲಿಲ್ಲ. ಐ ಡಿಂಟ್ ಲೈಕ್ ದ ರಿಯಲಿ ಐ ಡಿಂಟ್ ಲೈಕ್ ದ ಪರ್ಫಾರ್ಮೆನ್ಸ್. ಆ್ಯಂಡ್ ನೀವು ನೆಕ್ಸ್ಟ್ ನೀವು ಸೆಲೆಕ್ಟ್ ಆದರೆ ಪ್ಲೀಸ್ ಚೆನ್ನಾಗಿ ಮಾಡಿ ಅಷ್ಟೇ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಏನು ನಮ್ಮ ನೆಗೆಟಿವ್ಸ್ ಹೇಳಿದ್ದಾರೆ ಆ ನೆಗೆಟಿವ್ನ ನಾನು ಪ್ಲಸ್ ಮಾಡಿಕೊಂಡು ಒಳ್ಳೆ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಕೊಡ್ತೀನಿ. ಆ್ಯಂಡ್ ಈಗ ಫಿನಾಲೆಗೆ ಅದನ್ನೇ ವರ್ಕ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾನು ಕೂಡ ಅಷ್ಟೇ ಸ್ವಲ್ಪ ಪರ್ಫಾರ್ಮೆನ್ಸ್ ನಾನು ಸ್ವಲ್ಪ ಡ್ರಾಪ್ ಮಾಡಿದ್ದೆ ಸಮ್ಟೈಮ್ಸು, ಮತ್ತೆ ವಾಪಸ್ ಬ್ಯಾಕ್ ಪರ್ಫಾರ್ಮೆನ್ಸ್ ಬಂದಿದ್ದು, ಮತ್ತು ಡಾನ್ಸ್ ವಾರಿಯರ್ಸಿಗೆ ಅಂತ ನಾನು ವಾಪಸ್ ಬ್ಯಾಕ್ ಪರ್ಫಾರ್ಮೆನ್ಸಿಗೆ ಇಳಿದೆ. ಪರ್ಫಾರ್ಮೆನ್ಸ್ ಇಳಿದಾಗ ತುಂಬ ಸಪೋರ್ಟ್ ಕೊಟ್ಟರು ಮಕ್ಕಳು, ಪೇರೆಂಟ್ಸು ಎಲ್ಲರೂ. ಆ್ಯಂಡ್ ಪರ್ಸ್ನಲಾಗಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಫಿನಾಲೆಗೆ ಹೆಂಗೆ ಬಂದಿದ್ದು ಅಂದರೆ ಟ್ರೂಪು ಪ್ಲಸ್ ಡುವೆಟು ಇದೆರಡು ಸಪೋರ್ಟಿಂದ ನಾವು ಬಂದಿದ್ದೀವಿ, ಪ್ಲಸ್ ಪೇರೆಂಟು ಇದಿಷ್ಟು ಸಪೋರ್ಟಿಂದ ಬಂದಿದ್ದೀವಿ. ತುಂಬ ಖುಷಿ ಇದೆ. ಕೆಲವೊಂದು ಆ್ಯಕ್ಟಿಂಗ್ ಪಾರ್ಟೆಲ್ಲ ಇದು ಮಾಡಬೇಕಾದ್ರೆ ಗೊತ್ತಾಗಲಿ ಅಂದ್ರೆ ಅವ್ರು ಕೇಳ್ತಿದ್ರು, ಓಕೆ ಫೈನ್ ಈ ಥರ ಎಲ್ಲ ಹೀಗೆ ಕರೆಕ್ಷನ್ ಮಾಡ್ಕೊಳ್ಳಿ ಅನ್ನೋದು ಸಜೆಷನ್ಸ್ ಕೊಡ್ತಿದ್ದೆ, ಎಲ್ಲ ಅಡಾಪ್ಟ್ ಮಾಡ್ಕೊಳ್ತಿದ್ರು. ಆ್ಯಂಡ್ ಡುವೆಟ್ಟದು ಇನ್ನೊಂದೇನು ಅಂತ ಹೇಳಿದರೆ ಕೆಲವೊಂದು ಕಡೆ ಕೆಮಿಸ್ಟ್ರಿ ವರ್ಕೌಟ್ ಆಗಬೇಕು, ಅದನ್ನು ನಾನು ಹೇಳ್ತಾ ಇದ್ದೆ. ಕೆಮಿಸ್ಟ್ರಿ ನೋಡಿ ಹೀಗಿರಬೇಕು, ಐ ಕಾಂಟ್ಯಾಕ್ಟ್ ಇಲ್ಲಿ ಬರಬೇಕು, ಹೀಗೆಲ್ಲ ಇಲ್ಲ ಸರ್ ಮಾಡೋಣ, ಕರೆಕ್ಷನ್ ಮಾಡೋಣ ಅಂತೇಳಿ ಪ್ರತಿಯೊಂದೂ ಅಷ್ಟೇ ಕರೆಕ್ಷನ್ ಮಾಡಿಕೊಂಡು ಈ ಫಿನಾಲೆ ತನಕ ಬಂದಿದ್ವಿ. ತುಂಬ ಖುಷಿ. ಆ್ಯಂಡ್ ಮೋರ್ ಓವರ್ ಡಾನ್ಸ್ ವಾರಿಯರ್ಸು ಈ ಸಲದ್ದು ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂದರೆ ಇನ್ನೂ ತುಂಬ ಇಷ್ಟ. ಆ ಕಾನ್ಸೆಪ್ಟ್ ಏನು ಡಿಫ್ರೆಂಟ್ ಕಾನ್ಸೆಪ್ಟ್ ಇದ್ದಾರೆ, ನಾವು ಅದನ್ನು ಸಕ್ಸಸ್ಫುಲ್ ಆಗೋಕ್ಕೆ ನಾವು ಖಂಡಿತ ಹಾರ್ಡ್ ವರ್ಕ್ ಮಾಡ್ತೀವಿ. ನಾನು ಈಗಾಗಲೇ ಸುಮಾರು ವರ್ಷಗಳಿಂದ ಜೀವನ್ ಸರ್ ಅವರ ಡ್ಯಾನ್ಸ್ ಕ್ಲಾಸಿಗೆ ನನ್ನ ಮಗಳನ್ನು ಕಳಿಸ್ತಿದ್ದೀನಿ. ಅವರು ಅವತ್ತಿಂದನೂ ತುಂಬ ಎಫರ್ಟ್ ಹಾಕಿ ಮಕ್ಕಳನ್ನು ತುಂಬ ಶಿಸ್ತುಬದ್ಧವಾಗಿ ಡ್ಯಾನ್ಸನ್ನು ಕಲಿಸ್ಬಿಟ್ಟು ಅವರುಗಳನ್ನೇ ಒಂದು ಧೈರ್ಯವನ್ನು ತುಂಬಿ ಸ್ಟೇಜ್ ಫಿಯರ್ ಹೋಗಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ರೀತಿಯಿಂದ ಒಳ್ಳೆ ಶಿಸ್ತು ಮತ್ತು ಒಳ್ಳೆ ನಡತೆಯಿಂದ ಮಕ್ಕಳನ್ನು ಡ್ಯಾನ್ಸ್ ಸ್ಕೂಲಲ್ಲಿ ಬೆಳೆಸಿದ್ದಾರೆ. ತುಂಬ ಮಕ್ಕಳಿಗೆ ಒಂದು ಸ್ಟೇಜಲ್ಲಿ ಹೋಗಿ ನಿಂತು ಮಾತಾಡುವಂಥ ಒಂದು ಧೈರ್ಯವನ್ನು ತುಂಬಿಟ್ಟಿದ್ದಾರೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನಾವು ಸರ್ ಮಂಗಳೂರು ಡ್ಯಾನ್ಸ್ ವಾರಿಯರ್ಸಿಗೆ ನಾವು ಆಡಿಷನ್ ಕೊಡಬೇಕು, ನಿಮ್ಮ ಮಕ್ಕಳನ್ನ ಕಳಿಸಿ ಅಂತ ನಮ್ಮನ್ನು ಕೇಳಿಕೊಂಡ್ರು. ನಾವು ಮುಕ್ತವಾಗಿ ಹೇಳಿಬಿಟ್ಟು ಸರ್ ನೀವೆಲ್ಲಾದರೂ ಕರ್ಕೊಂಡು ಹೋಗಿ ನಮ್ಮ ಮಕ್ಕಳು ಡ್ಯಾನ್ಸ್ ಕಲಿಬೇಕು, ನಮ್ಮ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಒಂದೇ ಒಂದು ಇದರಿಂದ ನಾವು ಅವ್ರ ಜೊತೆ ಕಳಿಸಿದ್ದೀವಿ. ಆ ಡ್ಯಾನ್ಸ್ ವಾರಿಯರ್ಸಲ್ಲಿ ವಿನ್ನರ್ ಆಗಿ ಬರಲಿ ಅಂತೇಳಿ ನಮ್ಮ ಶುಭವನ್ನು ಹಾರೈಸ್ತೀವಿ ನಾವು. ನಮಸ್ತೆ, ನನ್ನ ಹೆಸರು ಅನಿತಾ. ನಾನು ನನ್ನ ಮಗಳು ತಪಸ್ವಿಗಳನ್ನು ಈ ಡ್ಯಾನ್ಸ್ ವಾರಿಯರ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ನಾನು ಅವಳನ್ನ ಆಲ್ದೂರಿಂದ ಇಲ್ಲಿಗೆ ಕಳಿಸ್ತೇನೆ. ಆಲ್ದೂರು ಅಂದರೆ ಇಲ್ಲಿಂದ 24 ಕಿಲೋಮೀಟ್ರ್ ಆಗುತ್ತೆ. ನಾನು ಹೇಗೆ ಕಳಿಸೋದಂದರೆ ಅವಳನ್ನ ಬಸ್ಸಿಗೆ 5:30 ಬಸ್ಸಿಗೆ ಸ್ಕೂಲ್ ಮುಗಿಸಿದ ತಕ್ಷಣ ಬಸ್ಸಿಗೆ ಹತ್ತಿ ಬಿಡೋದು. ಸೊ ಸರ್ ನನಗೆ ಫೋನ್ ಮಾಡಿ ಹೇಳ್ತಾರೆ ರೀಚ್ ಆಗಿದ ತಕ್ಷಣ ಬಂದಿದ್ದಾಳೆ ಅಂತೇಳಿ. ಇದೇ ರುಟೀನ್ ವರ್ಕ್ ಅವ್ಳದ್ದು ಆ್ಯಕ್ಚುಲಿ. ಬೆಳಗ್ಗೆ ಸಂಜೆ ಬರೋದು, ಬೆಳಗ್ಗೆ ಎದ್ದು ಮತ್ತು ಮನೆಗೆ ಬಂದು ಸ್ಕೂಲಿಗೆ ಹೋಗೋದು. ಬಟ್ ಜೀವನ್ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಅಂದರೆ ಚೆಂದ ಹೇಳಿಕೊಡ್ತಾರೆ ಡ್ಯಾನ್ಸ್ ಎಲ್ಲ. ನಮ್ಮ ಮಕ್ಕಳು ಈಗ ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಮಾಡಿ ಗೆದ್ದು ಬರಲಿ ಅಂತೇಳಿ ಎಲ್ಲರಿಗೂ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ವಿತ್ ಮೈ ಪೇರೆಂಟ್ಸು, ವಿತ್ ಮೈ ಸ್ಟೂಡೆಂಟ್ಸು ನನ್ನ ಪೇರೆಂಟ್ಸ್ ಇಲ್ಲದೆ ನಾನೇನೂ ಅಲ್ಲ. ದೆರ್ ಇಸ್ ನೋ ನಥಿಂಗ್. ಜೀವನ್ ಇಲ್ಲವೇ ಇಲ್ಲ. ಅವ್ರದ್ದೆರಡು ಸಪೋರ್ಟ್ ಇಲ್ಲ ಅಂತಂದರೆ ನಾನು ಡ್ಯಾನ್ಸ್ ವಾರಿಯರ್ಸು ಇಲ್ಲವೇ ಇಲ್ಲ. ಡ್ಯಾನ್ಸ್ ವಾರಿಯರ್ಸಿಗೆ ಹೋಗಬೇಕು ಅನ್ನೋ ಮೈಂಡ್ಸೆಟ್ಟು ಇಲ್ಲ. ತುಂಬ ಅಂದರೆ ತುಂಬ ಸಪೋರ್ಟು ಪ್ರತಿ ವಿಷಯದಲ್ಲೂ ಅಷ್ಟೇ. ಫಾರ್ ಎಕ್ಸಾಂಪಲ್ ಹೇಗಬೇಕಂದ್ರೆ ಪ್ರಾಕ್ಟೀಸು ಕಳಿಸ್ತಾಯಿದ್ರು, ಏನಾದರೂ ಕಾನ್ಸೆಪ್ಟು ಮಕ್ಕಳು ಏನು ಹೇಳಿದರೂ ಮಿಸ್ ಮಾಡ್ತಾ ಇರಲಿಲ್ಲ. ಪ್ರತಿಯೊಂದನ್ನು ಚಾಚು ಶಬ್ದ ಮಾಡ್ತಾಯಿದ್ರು. ಆ್ಯಂಡ್ ಇವನ್ ಒನ್ ಮೋರ್ ಥಿಂಗು, ಮೇಕಪ್ ಸೆಮಿಫಿನಾಲಲ್ಲಿ ಮೇಕಪ್ ಮಾಡಬೇಕಂತಂದರೆ ನಾನು ಪೂರ್ತಿ ಟಯರ್ಡ್ ಆಗಿದೆ. ನಂದು ಪೂರ್ತಿ ಟಯರ್ಡ್, ನಂಗೆ ಹೆಲ್ತ್ ಇಶ್ಯೂ. ಆ ಟೈಮಲ್ಲಿ ಹೆಂಗೆ ಮಾಡಿದ್ರು ಅಂತಂದರೆ ನಂದು ಜಸ್ಟ್ ಐಡಿಯಾಸ್ ಅಷ್ಟೇ ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ನನ್ನ ಜಸ್ಟ್ ಐಡಿಯಾಸ್ ಹೆಂಗೆ ಕೊಡ್ತಿದ್ದೆ ನೋಡಿ, ಹಿಂಗೆ ಮಾಡಬೇಕು ಮಕ್ಕಳ, ಜಸ್ಟ್ ಹೀಗೆ ಡ್ರೆಸ್ಸು, ಇದು ಮೇಕಪ್ಪು ಮತ್ತು ನೋಡಿ ಹಿಂಗೆ ಕಾಸ್ಟ್ಯೂಮ್ಸ್ ಇದೆಲ್ಲ ರೆಡಿ ಮಾಡ್ಕೊಳ್ಳಿ, ನಂಗೆ ಟಯರ್ಡ್ ಇದೆ, ನನ್ನ ಫ್ರೀ ಆಗಿಬಿಟ್ಬಿಡಿ ಅಂತ ಅಷ್ಟೇ. ಅವ್ರು ನನ್ನ ಹತ್ರ ಒಬ್ಬರು ಬಂದುಬಿಟ್ಟು ಯಾರೂ ಡಿಸ್ಟರ್ಬ್ ಮಾಡಲಿಲ್ಲ. ಎಲ್ಲ ಹೆಂಗೆ ಅಂತಂದರೆ ಒಬ್ಬರಿಂದ ಒಬ್ಬರು ಸಪೋರ್ಟ್ ಮಾಡ್ಕೊಂಡು ಎಲ್ಲ ಅವರೇ ರೆಡಿ ಮಾಡಿಕೊಂಡು
ಕಂಪ್ಲೀಟಾಗಿ ಪ್ರೆಸೆಂಟೇಷನಲ್ಲಿ ನಿಂತ್ಕೊಂಡ್ರು. ಫಿನಾಲಲ್ಲಿ ನಿಲ್ಲಬೇಕಾದ್ರೆ ಆ ಇಡೀ ಎಂಟೈರ್ ಆ ಪರ್ಫಾರ್ಮೆನ್ಸು, ಆ ಮೇಕಪ್ಪು, ಆ ಕಾಸ್ಟ್ಯೂಮ್ಸ್ ಏನಿದೆ ಅದಷ್ಟು ಅಷ್ಟೇ ಎಲ್ಲ ನಾನು ತರಿಸ್ಕೊಟ್ಟಿರ್ಬೋದು. ಬಟ್ ಎಲ್ಲದೂ ವರ್ಕ್ ಮಾಡಿದ್ದು ಅವರವರೇ, ಒಬ್ಬರಿಂದೊಬ್ಬರು ಸಪೋರ್ಟ್ ತೊಗೊಂಡು ತುಂಬ ಚೆನ್ನಾಗಿ ಟೀಮ್ ಕೋಆರ್ಡಿನೇಟ್ ಮಾಡಿಕೊಂಡ್ರು. ಎಲ್ಲರೂ ಅಷ್ಟೇ, ಎಲ್ಲ ಮಕ್ಕಳು ಅಷ್ಟೇ, ಪೂರ್ತಿ ಇಡೀ ಎಂಟೈರ್ ಟೀಮು ಎಲ್ಲರೂ ಅಷ್ಟೇ. ಅದಾದಮೇಲೆ ಇವನ್ ಸಿಂಗಲ್ ಪೇರೆಂಟ್ ಹೇಳಬೇಕು ಅಂತಂದರೆ ಪ್ರತಿ ಪೇರೆಂಟ್ಸ್ ಫೋನ್ ಮಾಡ್ಕೊಂಡು, ಇಲ್ಲ ನಾನು ಸಪೋರ್ಟ್ ಮಾಡ್ತೀವಿ ಸರ್, ನಾನು ಸಪೋರ್ಟ್ ಮಾಡ್ತೀವಿ ಅಂತ. ಸೆಳೆಯೋದೇ ಪ್ರೇಮವೇ ಮುಳ್ಳಿಂದ ಬಾಳಂದ ಕೆಡಿಸೋದು ನ್ಯಾಯವೇ. ಫಿನಾಲೆಗೆ ನಾವು ಇನ್ನೂ ಹೊಸ ಕಾನ್ಸೆಪ್ಟ್ ತೊಗೊಂಡು ಬಂದು ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ಬೋದು ನಿಮಗೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈವನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರಶಾಂತ್ ಸರ್. ತುಂಬ ಸಪೋರ್ಟಿವ್, ಯಾವಾಗಾರು ಏನು ಕಾಲ್ ಮಾಡಿ ಡೌಟ್ಸ್ ಕೇಳಬೇಕಾ ಹೇಳ್ತಾರೆ, ಪ್ರತಿಯೊಂದು ಕೂಡ ಹೇಳ್ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಲ ಫಿನಾಲೆಗೆ ಡಿಫ್ರೆಂಟಾಗಿ ಕೊಡಬೇಕು ಅಂತ ಥಿಂಕ್ ಮಾಡಿದ್ದೀನಿ. ಅಂದರೆ ಅದಕ್ಕೆ ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಫಿನಾಲೆ ಟ್ರೋಫಿ ಬೇಕು, ನನ್ನ ಮೈಂಡ್ಸೆಟ್ಟಲ್ಲಿರೋದು ಅಷ್ಟೇ. ಐ ನೀಡ್ ದಟ್ ಟ್ರೋಫಿ. ಇದು ಲಾಸ್ಟ್ ಇಯರ್ ನನ್ನ ಮೈಂಡ್ಸೆಟ್. ಲಾಸ್ಟ್ ಇಯರ್ ನಾನು ಏನು ಸೋತಿದ್ದೆ, ನನ್ನ ಟೀಮ್ ಏನು ರಿಜೆಕ್ಟ್ ಆಗಿತ್ತು, ನಂದು ಆ ಟೀಮ್ ಈ ಸಲ ಪ್ಲಸ್ ಆಗಬೇಕು. ಆ್ಯಂಡ್ ಮತ್ತು ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಏನಂತಂದರೆ ನಮ್ಮ ಟಿವಿಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನ್ನ ಟ್ಯಾಲೆಂಟ್, ನಂದು ಇಡೀ ಟೀಮ್ನ ಟ್ಯಾಲೆಂಟ್ನ ತುಂಬ ರೆಕಗ್ನೈಸೇಷನ್ ಮಾಡಿದ್ದಾರೆ. ಮೋರ್ ಪ್ರಶಾಂತ್ ಸರ್ ಇರ್ಬೋದು, ನಾನು ಎನಿ ಟೈಮ್ ಯಾವ ಟೈಮಲ್ಲಿ ನಾನು ಕಾಲ್ ಮಾಡಿದ್ರು ಪ್ರಶಾಂತ್ ಸರ್ ಪಿಕ್ ಮಾಡಿ ರೆಸ್ಪಾಂಡ್ ಮಾಡ್ತಾರೆ. ಖಂಡಿತ ನೀವು ಸಪೋರ್ಟ್ ತೊಗೊಳ್ಳಿ, ನೀವು ಮಾಡಿ ಅಂತಲೇ ಹೇಳ್ತಾರೆ. ಇನ್ಸ್ಪೆಕ್ಟರ್, ಈ ಸತ್ಯನೇ ಈ ಗಲಾಟೆ ಮಾಡಿ ಹೆಸರು ದಿವ್ಯಾ ಅಂತ ಮೂಡಿಗೆರೆಯಿಂದ. ನನ್ನ ಮಗಳು ಸಹನಾ ಅಂತ ಡ್ಯಾನ್ಸ್ ಕ್ಲಾಸ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಕಲಿತಾ ಇದ್ದಾಳೆ. ಸರ್ ಫಸ್ಟ್ BGS ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು. ಆವಾಗ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಮ್ಯಾಮ್ ಅಂತ ಹೇಳಿದ್ರು. ಆವಾಗಿಂದ ತುಂಬ ನೀಟಾಗಿ ಕಲಿತಾ ಇದ್ದಾಳೆ. ಬಟ್ ಜೀವನ್ ಸರ್ ಮಾತ್ರ ಅವಳೊಂದು ಸ್ವಂತ ಮಗಳು ಥರ ಟ್ರೀಟ್ ಮಾಡ್ತಾರೆ. ಎಲ್ಲಿ ಕರ್ಕೊಂಡೋಗ್ಲಿ, ಏನು ಪ್ರೋಗ್ರಾಮಿಗೆ ಕರ್ಕೊಂಡೋಗ್ಲಿ, ಪೇರೆಂಟ್ಸ್ ಬೇಕು ಅನ್ನೋ ಅವಶ್ಯಕತೆನಿಲ್ಲ, ಅಷ್ಟು ನೀಟಾಗಿ ನೋಡ್ಕೊಳ್ತಾರೆ. ಬಟ್ ಡೈಲಿ ಪಿಕಪ್ ಆ್ಯಂಡ್ ಡ್ರಾಪ್ ಅವರೇ ಮಾಡ್ತಾರೆ. ಡ್ಯಾನ್ಸ್ ಇದ್ದರೆ ಇಷ್ಟೊತ್ತಿಗಿದೆ ಹೊರಡ್ಸಿರಿ ಅಂತ ಅರ್ಧ ಗಂಟೆ ಮುಂಚೆ ಹೇಳಿ ಹೊರಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮಾಡ್ಲಿಂಗ್ ಕರ್ಕೊಂಡೋದ್ರು ಬ್ಯಾಂಗ್ಳೂರಿಗೆ. ಬಟ್ ತಪಸ್ಯ ಪೇರೆಂಟ್ ಆ್ಯಂಡ್ ಗೌತಮಿ ಪೇರೆಂಟ್ಸ್ ಸರ್ ಇವ್ರ ಜೊತೆನೇ ಹೋದ್ಲು. ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ಪ್ರಾಬ್ಲಮಿಂದ. ತುಂಬ ನೀಟಾಗಿ ನೋಡ್ಕೊಂಡ್ರು ಎಲ್ಲರೂ. ಪ್ಲಸ್ ಸರ್ಗೆ ಡ್ಯಾನ್ಸ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಡ್ಯಾನ್ಸ್ ಮತ್ತು ಚುಕ್ಕಿ ಎರಡು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಡ್ಯಾನ್ಸ್ ಅಂತಾರೆ. ಎಷ್ಟೊತ್ತಿಗಾದ್ರೂ ಇಷ್ಟೊತ್ತಿಗಿದೆ ಹೊರಡ್ಸಿರಿ, ಬರ್ತೀವಿ, ಕರ್ಕೊಂಡು ಹೋಗ್ತೀವಿ ಅಂತಾರೆ. ಫಸ್ಟ್ ಒಂದು ಸರಿ ವಾರಿಯರ್ಸಿಗೆ ಹೋಗಿ ಸೆಲೆಕ್ಷನ್ ಆಗಲಿಲ್ಲ. ಅದರಲ್ಲಿ ಎಫರ್ಟ್ ಹಾಕಿದ್ರು, ಬಟ್ ಆಗಲಿಲ್ಲ. ಸೆಕೆಂಡ್ ಟೈಮಲ್ಲಿ ತುಂಬ ಎಫರ್ಟ್ ಹಾಕಿಬಿಟ್ಟು ಕರ್ಕೊಂಡು ಹೋದರು. ಫಿನಾಲೆ ತನಕ ಬಂದಿದೆ. ತುಂಬ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್. ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಹಾಯ್, ನಾನು ವೀಣಾ ಶೇಖರ್. ನನ್ನ ಮಗಳು ಜ್ಯೋತಿಕಾ. ಅವಳು ಇದೇ ಕಲಾಭಾರತಿಯಲ್ಲಿ ಡ್ಯಾನ್ಸ್ ಶಾಲೆಯಲ್ಲಿ ಕಲಿತಾ ಇದ್ದಾಳೆ. ಅವಳು ಮೊದಲನೇ 3 ವರ್ಷದಿಂದನೂ ಸಹ ಡ್ಯಾನ್ಸ್ ಅಂದರೆ ತುಂಬಾ ಪ್ರಾಣ. ಅವಳ ಅಕ್ಕಂದು ಡ್ಯಾನ್ಸ್ ಇದಾದಾಗ ಇಡೀ ಡ್ಯಾನ್ಸ್ ಎಲ್ಲ ಡ್ಯಾನ್ಸಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾನೆ ಇರ್ತಿದ್ಲು. ಮತ್ತು ಇಲ್ಲಿ ಜೀವನ್ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾರ್ಡ್ ವರ್ಕರು. ಈ ಎಲ್ಲ ಶೋಗಳಲ್ಲೂ ಅವ್ರು ತುಂಬಾ ಎಫರ್ಟ್ ಹಾಕಿ ಎಲ್ಲ ಮಕ್ಕಳ ಬಗ್ಗೆನೂ ತುಂಬ ಕೇರ್ ತಗೊಂಡು, ಒಬ್ಬರು ಇಬ್ಬರು ಅಂತ ಅಲ್ಲ, ಪ್ರತಿಯೊಬ್ರಿಗೂ ಒಂದು ಊಟದಲ್ಲೇ ಆಗಲಿ ಅವರು ಎಲ್ಲ ಮಕ್ಳಿಗೂ ಏನೇನು ಬೇಕು ಎಲ್ಲ ಕೊಡಿಸ್ಬಿಟ್ಟು ಕೊನೆಗೆ ಎಲ್ಲ ಮಕ್ಕಳು ಬಿಟ್ಟಿರೋದನ್ನೆಲ್ಲ ಅವರೇ ಊಟ ಮಾಡಿಕೊಂಡು ತುಂಬಾ ಜಾಲಿಯಾಗಿ ನಮ್ಮನ್ನೆಲ್ಲ, ನಾವು ಕೂಡ ಒಂದು 2 ಡ್ಯಾನ್ಸ್ ವಾರಿಯರ್ಸಿಗೆ ಹೋಗಿದ್ವಿ. ಅಲ್ಲೂ ನಮ್ಮೆಲ್ಲರಿಗೂ ಕೂಡ ಕೇರ್ ತಗೊಂಡು ತುಂಬಾ ನಮಗೆಲ್ಲರೂ ಸಪೋರ್ಟಿವ್ ಆಗಿ, ಮಕ್ಕಳ ಬಗ್ಗೆನೂ ತುಂಬ ಸಪೋರ್ಟಿವ್ ಆಗಿ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ. ಮತ್ತು ಪ್ರಾಕ್ಟೀಸಿಗೆ ಬಂದಾಗಲೂ ಅಷ್ಟೇ, ಮೇಡಮ್ ನಾವು ನಿಮ್ಮ ಮನೆಗೆ ಕರ್ಕೊಬಂದು ಬಿಡ್ತೀವಿ ವಾಪಸ್ಸು, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿ ಟೈಮ್ ಟು ಟೈಮ್ ಕರ್ಕೊಂಡೋಗೋದು, ಕರ್ಕೊಂಡು ಬರೋದು ಎಲ್ಲ ಕೆಲಸನೂ ಅವರೇ ಇದು ಮಾಡಿಕೊಂಡು ನಮ್ಗೆ ಯಾವುದೇ ರೀತಿ ತೊಂದರೆ ಏನೂ ಕೊಡ್ದಂಗೆ ತುಂಬ ಚೆನ್ನಾಗಿ ನಮ್ಮ ಮಕ್ಕಳನ್ನೆಲ್ಲ ನೋಡ್ಕೊಂಡಿದ್ದಾರೆ. ಅವರು ಈ ಡ್ಯಾನ್ಸ್ ವಾರಿಯರ್ಸಲ್ಲಿ ಫೈನಲಿಗೆ ಬಂದಿದ್ದಾರೆ. ಅದು ತುಂಬ ಖುಷಿ ಆಗ್ತಿದೆ. ಈ ಫೈನಲಿಸ್ಟನ್ನು ಅವರೇ ಗೆಲ್ಲಬೇಕು, ಅದು ನಮ್ಮೆಲ್ಲರ ಆಶಯ. ಎಲ್ಲ ಮಕ್ಕಳಿಗೂ ಕೂಡ ನಮಸ್ತೆ. ನಾವು ಸಂಜಯ್ ಅಂತೇಳಿ ಕೊಟ್ಟಿಗೆಹಾರ. ನಮ್ಮ ಮಲೆನಾಡು ಭಾಗದಿಂದ ಇದೇ ಮೊದಲನೇ ಬಾರಿಗೆ ಕಲಾಭಾರತಿ ತಂಡ, ಮೂಡಿಗೆರೆಯ ಕಲಾಭಾರತಿ ತಂಡ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 4ಅಲ್ಲಿ ಒಂದು ಗ್ರ್ಯಾಂಡ್ ಫಿನಾಲೆ ತಲುಪಿರೋದು ನಮಗೆ ತುಂಬ ಹೆಮ್ಮೆ ಮತ್ತು ಖುಷಿ ವಿಚಾರ. ಜೀವನ್ ಮತ್ತು ವಿಜಯಲಕ್ಷ್ಮಿಯವರ ತಂಡ, ಪುಟಾಣಿ ಮಕ್ಕಳ ತಂಡ ಇವತ್ತು ಫೈನಲ್ ತಲುಪಿದೆ.
ಅವರಿಗೆ ನಾವು ನಮ್ಮ ಭಾಗದಿಂದ, ಮಲೆನಾಡು ಭಾಗದಿಂದ ಅವರಿಗೆ ಫಿನಾಲೆಗೆ ಒಂದು ಶುಭ ಹಾರೈಕೆಗಳನ್ನ ಹಾರೈಸ್ತಾ ಇದ್ವಿ. ಎಲ್ಲರೂ ಈ ಇದರಲ್ಲಿ ವಿನ್ ಆಗಿ ಬರಲಿ ಅಂತೇಳಿ ನಮ್ಮ ಶುಭ ಹಾರೈಕೆ. ಆಲ್ ದಿ ಬೆಸ್ಟ್ ಕಲಾಭಾರತಿ ಮೂಡಿಗೆರೆ. ಆಲ್ ದಿ ಬೆಸ್ಟ್. ಹಲೋ, ನನ್ನ ಹೆಸರು ವಿಕಾಸ್ ಅಂತ, ಡಾನ್ಸ್ ಡಿವೋಟರ್ಸ್ ಕುಮಟಾ ಇದರ ಕೊರಿಯೋಗ್ರಾಫರ್. ಡಾನ್ಸ್ ವಾರಿಯರ್ ಸೀಸನ್ 4 ಇದರ ಫೈನಲ್ಗೆ ನಾವು ಸೆಲೆಕ್ಟ್ ಆಗಿದ್ದೀವಿ. ಇದು ಒಂದು ತುಂಬ ಸಂತೋಷ ವಿಷಯ ಅಂತ ಹೇಳ್ಬೋದು. ನಮ್ಮ ಜರ್ನಿ ಹೇಗಿತ್ತು ಅಂದರೆ, ಫಸ್ಟ್ ಆಡಿಷನ್ ರೌಂಡಲ್ಲಿ ಫಸ್ಟ್ ನಾನು ನೋಡಿದಾಗ ಇದೊಂಥರ ವಿಭಿನ್ನವಾಗಿತ್ತು, ಡುಯೆಟ್ ವಿತ್ ಗ್ರೂಪ್. ಆವಾಗ ನಾವು ಫಸ್ಟ್ ಡುಯೆಟನ್ನು ಪ್ಲ್ಯಾನ್ ಮಾಡಿದ್ವಿ. ಗ್ರೂಪಲ್ಲಿ ಒಂದು ಟೀಮ್ ಮೀಟಿಂಗ್ ಮಾಡಿ ಯಾರನ್ನ ಡುಯೆಟ್ ಸೆಲೆಕ್ಟ್ ಮಾಡ್ಬೋದು ಅಂತ ಸೆಲೆಕ್ಟ್ ಮಾಡಿ ಇಂಥವ್ರು ಇಬ್ಬರನ್ನು ಡುಯೆಟಾಗಿ ಸೆಲೆಕ್ಟ್ ಮಾಡಿದ್ವಿ. ಅದರ ನಂತರ ನಮಗೆ ಮೊದಲನೇದಾಗಿ ಸ್ವಲ್ಪ ಚಾಲೆಂಜಿಂಗ್ ಆಗಿದ್ದಂದರೆ ಗ್ರೂಪ್ ಮಿಡಲ್ ಡುಯೆಟ್ ತರಬೇಕು, ಹೇಗೆ ತರೋದು ಅನ್ನೋದು. ಅದರಿಂದ ನಾವು ಒಂದು ಹುಡುಗಿನ ತೊಗೊಂಡ್ರಿ. ಯಾಕಂದರೆ ನೆಕ್ಸ್ಟ್ ಮೂವಿ ರೌಂಡ್ ಬಂದರೆ ಅದರಲ್ಲೂ ಇದು ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಒಂದು ಹುಡುಗಿನ ತೊಗೊಂಡ್ವಿ. तेरे होठों पे है हुस्न की बिजलियां, तेरे गालों पे है जुल्फ की बदलियां, तेरे दामन की खुशबू से महके चमन. ಆಡಿಷನ್ನಲ್ಲಿ ಸೆಲೆಕ್ಷನ್ ಅದು ತುಂಬ ಖುಷಿ ಆಯಿತು. ಜಡ್ಜಸ್ ಕೂಡ ಒಳ್ಳೊಳ್ಳೆ ಕಮೆಂಟನ್ನು ನೀಡಿದರು. ಹಾಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬಂತು. ಇದು ನಮ್ಮ ಮೊದಲ ಟಿ ವಿ ಶೋ ಆಗಿತ್ತು ಗ್ರೂಪ್ಗೆ. ಅದರ ನಂತರ ನಮಗೆ ಇನ್ಸ್ಟ್ರಕ್ಷನ್ ಏನಿತ್ತಂದರೆ ಚಾನಲಿಂದ ನೆಕ್ಸ್ಟ್ ರೌಂಡ್ಗಳಿಗೆ ಅವರೇ ಕಾನ್ಸೆಪ್ಟ್ಗಳನ್ನು ನೀಡ್ತಾರೆ ಅಂತ. ನೆಕ್ಸ್ಟ್ ರೌಂಡು ಮೂವಿ ರೌಂಡಲ್ಲಿ ಸ್ವಲ್ಪ ನಮಗೆ ಮಿಕ್ಸ್ ಇದು ಬಂತು, ಕಮೆಂಟ್ಸ್ ಬಂತು. ಎನರ್ಜಿ ವಾಯ್ಸ್ ಇದರಲ್ಲಿ ನಮಗೆ ಒಳ್ಳೆ ಕಮೆಂಟ್ ಬಂದರೆ ಸ್ವಲ್ಪ ಕ್ಲಾರಿಟಿ ಬಗ್ಗೆ ಸ್ವಲ್ಪ ಸುಧಾರಿಸ್ಕೊಳ್ಳಿಕ್ಕೆ ನಮ್ಮ ಜಡ್ಜಸ್ ಹೇಳಿದ್ರು. ಅದು ಒಂದು ಒಳ್ಳೆ ನಮಗೆ ಕಮೆಂಟ್ ಇರ್ಬೋದು, ಯಾಕೆ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳಿಕ್ಕೆ. ಅದರ ನಂತರ ನಾವು ನೆಕ್ಸ್ಟ್ ರೌಂಡ್ ಬಂದಿದ್ದು ಥೀಮ್ ರೌಂಡು. ಅದರಲ್ಲಿ ನಾವು ಡಾನ್ಸರ್ಸ್ನ ಒಂದು ಸ್ಟ್ರಗ್ಲಿಂಗ್ ಟೈಪ್ ಬಗ್ಗೆ ತೊಗೊಂಡ್ವಿ. ಆ ರೌಂಡಲ್ಲಿ ನಮಗೆ ಒಳ್ಳೆಯ ಕಮೆಂಟ್ ಬಂತು, ಹಾಗೂ ನಾವು ಫೈನಲ್ಗೆ ಸೆಲೆಕ್ಟ್ ಆಗಿದ್ದೀವಿ. ಇದು ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಂದ್ರೆ ಮೊದಲನೇದಾಗಿ ನಮ್ಮ ಟಿ ವಿಗೆ, ಯಾಕಂದರೆ ಇಂಥ ಒಂದು ಒಳ್ಳೆಯ ಶೋ ಮಾಡಿ ನಮ್ಮಂಥ ತಂಡಗಳಿಗೆ ಅವಕಾಶ ನೀಡಿದ್ದಕ್ಕಾಗಿ ನಮ್ಮ ಟಿ ವಿಯವರಿಗೆ, ಹಾಗೆ ನಮ್ಮ ಟಿ ವಿಯ ಪ್ರಶಾಂತ್ ಸುಳ್ಳೆ ಸರ್ ಅವರಿಗೆ, ಹಾಗೆ ಜಡ್ಜಸ್ಗೆ ಎಲ್ಟನ್ ಸರ್, ಆಮೇಲೆ ರಶ್ಮಿಕಾ ಮೇಡಮ್, ಕಿಶೋರ್ ಸರ್, ಇವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಒಳ್ಳೊಳ್ಳೆ ಕಮೆಂಟ್ ನೀಡಿದ್ದಾರೆ, ಒಳ್ಳೊಳ್ಳೆ ಸಜೆಷನ್ ನೀಡಿದ್ದಾರೆ. ಹಾಯ್, ನನ್ನ ಹೆಸರು ಪ್ರತೀಕ್ಷಾ. ನಮ್ಮ ಟೀಮ್ ಡಾನ್ಸ್ ವಾರಿಯರಿಗೆ ಫೈನಲಿಗೆ ಸೆಲೆಕ್ಟ್ ಆಗಿದ್ದು ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾವು ಟಿ ವಿ ಶೋ ಫಸ್ಟ್ ಟೈಮ್ ಹೋಗಿದ್ದು, ಅದಕ್ಕೋಸ್ಕರ ಸ್ಟೇಜ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ನರ್ವಸ್ನೆಸ್ ತುಂಬಾ ಇತ್ತು, ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅನ್ನೋ ಇದ್ರ ಮೇಲೆ ಇದ್ವಿ ಎಲ್ಲರೂ. ಆದರೂ ಗ್ರೂಪೆಲ್ಲ ಒಟ್ಟಿಗೆ ಸೇರಿ ಒಳ್ಳೆ ಮಾಡಿದ್ರು, ಖುಷಿ ಆಯಿತು. ಆಡಿಷನ್ ರೌಂಡಲ್ಲಿ ನಮ್ಗೆ ತುಂಬಾ ಖುಷಿಯಾಗಿತ್ತು, ಯಾಕಂದರೆ ನಾವು ಸ್ಟೆಫರ್ಟ್ ಹಾಕಿ ಒಳ್ಳೆ ಮಾಡಿದ್ವಿ. ನೆಕ್ಸ್ಟ್ 2 ರೌಂಡ್ಸ್ ನಾವೇ ಸ್ವಲ್ಪ ನರ್ವಸ್ನೆಸ್ ಆಯಿತು ನಮಗೆ. ತುಂಬ ಬೇಜಾರಾಗಿತ್ತು ಟೀಮ್ ವರ್ಕ್ ಮಾಡಲಿಲ್ಲ ಅನ್ನೋದು. ಅದಾದಮೇಲೆ ತುಂಬಾ ವರ್ಕ್ ಮಾಡಿದ್ವಿ, ಫೈನಲಿಗೆ ಸೆಲೆಕ್ಟ್ ಆಗಿದ್ದೀವಿ. ತುಂಬಾ ಖುಷಿ ಇದೆ. ಫೈನಲಲ್ಲಿ ವಿನ್ ಆಗಬೇಕು ಅಂತಲೂ ತುಂಬ ಹೋಪ್ ಇದೆ. ಅದಕ್ಕೋಸ್ಕರ ಟೀಮ್ ಎಲ್ಲರೂ ಇಫೆಕ್ಟ್ ಆಗ್ತಿದ್ದೇವೆ. ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು. ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು. ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ. ಈಗ ನಿಮ್ಮ ಪರ್ಫಾರ್ಮೆನ್ಸ್ ನೀವು ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಂತ ನಾವು ಹಿಂಗೆ ಓಕೆ ಕಮೆಂಟ್ಸ್ ಸೂಪರ್ ಆಗಿ ಸಿಕ್ಕುತ್ತೆ. ಇಲ್ಲ ಅಂದರೆ ಏನಾಗ್ತಿತ್ತು, ಓಕೆಪ್ಪ ಕುಮಟಾದಿಂದ ಬಂದಿರಲ್ಲ, ಓಕೆ ಈಗ ಬರುತ್ತೆ ಬಸ್ಸು, ಕರೆಕ್ಟ್ ತಾನೆ? ಸೊ ದೀಸ್ ಆಲ್ ಸ್ಮಾಲ್ ಥಿಂಗ್ಸ್ ಕರೆಕ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಟೈಮ್ ಎಡಿಟ್ಸ್ ಆ್ಯಂಡ್ ಕಾಸ್ಟ್ಯೂಮ್ಸ್. ಓಕೆ ಸರ್, ಶ್ಯೂರ್. ಓಕೆ, ಸರ್. ಬಟ್ ಅದರ್ವೈಸ್ ದ ಹೋಲ್ ಆ್ಯಕ್ಟ್ 0 to 100 was superb. Thank you, sir. God bless you all. Good job choreographer, good job the whole team, and God bless you all. ನನ್ನ ಸೈಡಿಂದ selected.
ಆಡಿಷನ್ ರೌಂಡಲ್ಲಿ ನಮ್ಗೆ ತುಂಬ ಚೆನ್ನಾಗಿ ಕಮೆಂಟ್ ಬಂದಿತ್ತು. ನೆಕ್ಸ್ಟ್ ಮೂವಿ ರೌಂಡಲ್ಲಿ ನಾವು ಸ್ವಲ್ಪ ನರ್ವಸ್ನೆಸ್ ಇತ್ತು, ಯಾಕಂದರೆ ಎನರ್ಜಿ ತುಂಬಾ ಇತ್ತು, ಆದರೆ ಕ್ಲಾರಿಟಿ ಇಲ್ಲಾಗಿತ್ತು ಡ್ಯಾನ್ಸಲ್ಲಿ. ಆಮೇಲೆ ಕಾಸ್ಟ್ಯೂಮ್ ಬಗ್ಗೆನೂ ಸ್ವಲ್ಪ ಹೇಳಿದರು. ನಮ್ಮ ಟಿ ವಿ ಚಾನಲ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇವೆ, ಯಾಕಂದರೆ ಇಷ್ಟೆಲ್ಲ ದೊಡ್ಡ ರಿಯಾಲಿಟಿ ಶೋ ಮಾಡಿ ನಮ್ಗೆ ಆಪರ್ಚುನಿಟಿ ಕೊಟ್ಟಕ್ಕೆ. ಫಸ್ಟ್ ಟೈಮ್ ನಮ್ಮ ಟಿ ವಿ ಶೋ ಆದ್ದರಿಂದ ನಮಗೆ ಊರಲ್ಲೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು, ಆದರೂ ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ ಹೇಳಿದರು ಹಾಗೆ ಹೀಗೆ ಅಂತ. ಅದನ್ನೆಲ್ಲ ಫೇಸ್ ಮಾಡಿ ವಿಕಾಸ್ ಸರ್ ಇಷ್ಟೆಲ್ಲ ಒಳ್ಳೆ ಇಫರ್ಟ್ ಹಾಕಿ ನಮಗೆ ಇಷ್ಟೆಲ್ಲ ಮುಂದೆ ತಂದಿದ್ದಾರೆ. ಅದಕ್ಕೋಸ್ಕರ ಟ್ರೈ ಮಾಡ್ತೇವೆ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಈ ಸಲ ಫೈನಲಿಗೆ ಕಪ್ ತರಲೇಬೇಕು ಅಂತ ಟೀಮ್ ರೆಡಿಯಾಗಿದೆ. ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ. ಈ ಡ್ಯಾನ್ಸ್ ಕ್ಲಾಸಲ್ಲಿ ಕಲಿಸ್ತಿರುವಂಥ ಹೆವಿ ಡ್ಯಾನ್ಸ್ ಆಗಿರ್ಬೋದು, ಒಂದು ಸ್ಟೈಲ್ ಆಗಿರ್ಬೋದು, ನಾನು ತುಂಬ ನೋಡಿದ್ದೀನಿ. ಎಲ್ಲ ಡ್ಯಾನ್ಸ್ ಕ್ಲಾಸು ಸ್ಟೈಲು ಡ್ಯಾನ್ಸ್ ಎಲ್ಲ ನೋಡಿದ್ದೀನಿ, ಆದರೆ ಈ ಕ್ಲಾಸಲ್ಲಿ ಮಾತ್ರ ತುಂಬ ಹೆವಿ, ತುಂಬ ಚಂದ ಸ್ಟೈಲಲ್ಲಿ ಡ್ಯಾನ್ಸ್ ಕಲಿಸ್ತಾರೆ. ಕೊರಿಯೋಗ್ರಾಫರ್ ತುಂಬ ಚೆನ್ನಾಗಿದ್ದಾರೆ. ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳ ಥರನೇ ಒಂಥರ ಒಳ್ಳೆ ಡ್ಯಾನ್ಸ್ ಕಲಿಸ್ತಾ ಇದ್ದಾರೆ. ಹಾಗೆ ಇವರು ನಮ್ಮ ಕೊರಿಯೋಗ್ರಾಫರ್ ಅಮ್ಮ, ಅವ್ರ ಫ್ಯಾಮಿಲಿನೇ ಒಂದು ಡ್ಯಾನ್ಸ್ ಕ್ಲಾಸ್ಗೋಸ್ಕರ ತುಂಬ ಶ್ರಮ ಪಡ್ತಾ ಇದೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ನಡೀತಾ ಇದೆ. ಹಾಗೆ ತುಂಬ ಪ್ರೋಗ್ರಾಮಿಗಾಗಲಿ ಕಾಂಪಿಟೇಷನ್ಗಾಗಲಿ ಅವರೇ ಖುದ್ದಾಗಿ ಕರ್ಕೊಂಡು ಹೋಗ್ತಾರೆ. स्वागत तो करो हमारा। ಹಾಯ್, ನನ್ನ ಹೆಸರು ಜೀವ ಹೊಸಕಟ್ಟ, ಇವಳು ನನ್ನ ಪಾರ್ಟ್ನರ್ ಸಮೀಕ್ಷಾ. ನಾನು ಡ್ಯಾನ್ಸ್ ಡಿವೋಟರ್ಸ್ ಟೀಮಿಗೆ ಬಂದು 7 to 8 ಇಯರ್ಸ್ ಆಯಿತು. ಫಸ್ಟು ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 4 ಅಂತ ಬಂದಾಗ ನಮ್ಮ ಡ್ಯಾನ್ಸ್ ಸರ್ ವಿಕಾಸ್ ಸರ್ ಅವರು ಫಸ್ಟ್ ಇನ್ಫಾರ್ಮ್ ಮಾಡಿದ್ರು. ಹೇಗಂದರೆ ಡುವೆಟ್ ಮತ್ತು ಇದು ಗ್ರೂಪ್ ಒಂದೇ ಇರುತ್ತೆ, ಯಾರು ಮಾಡ್ತೀರಾ ಅಂತ ಕೇಳಿದಾಗ ಇಡೀ ಗ್ರೂಪು ನಂದು ಮತ್ತು ಸಮೀಕ್ಷಾ ನೇಮನ್ನು ಸಜೆಷನ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ನಮ್ಮಿಬ್ಬರ ನೇಮನ್ನು ಹೇಳೋದಕ್ಕೆ. ತುಂಬ ಖುಷಿಯಾಯಿತು ನನಗೆ ಮತ್ತು ಸಮೀಕ್ಷೆಗೆ. ಒಂದು ಹೋಪ್ ಇಟ್ಟು ನಮ್ಮ ನೇಮನ್ನ ಹೇಳಿದ್ದಾರೆ ಅವರು. ಆ ಹೋಪ್ನ ನಾವು ಉಳಿಸ್ಕೊಂಡು ಈಗ ಗ್ರ್ಯಾಂಡ್ ಫಿನಾಲೆವರೆಗೆ ಬಂದಿದ್ದೇವೆ. ಡ್ಯಾನ್ಸ್ ವಾರಿಯರ್ ಸೀಸನ್ 4 ಆಡಿಷನ್ ಕೊಟ್ಟಾಗ ನಾವು ಅಂದ್ಕೊಂಡಿದ್ದೀವಿ ಸೆಲೆಕ್ಷನ್ ಆಗ್ತೀವೋ ಇಲ್ಲ ಅಂತ ಅಂದ್ಕೊಂಡು ಬಂದಿದ್ವಿ. ಆದರೆ ನಮ್ಮ ಡ್ಯಾನ್ಸು ಒಳ್ಳೆ ಕಮೆಂಟ್ ಬಂತು ನಮಗೆ, ಗ್ರೂಪಿಗೂ ಮತ್ತು ನಮಗೆ ಒಳ್ಳೆ ಕಮೆಂಟ್ ಬಂತು. ಅಲ್ಲಿಂದ ನಾವು ಒಂದು ಎಫರ್ಟ್ ಹಾಕಿ ಒನ್ ಬೈ ಒನ್ ಸೆಲೆಕ್ಷನ್ ಆಗಿ ಈಗ ಗ್ರ್ಯಾಂಡ್ ಫಿನಾಲೆವರೆಗೆ ತಲುಪಿದ್ದೇವೆ. बंधन है प्यार का, देखो टूटे न सजनी, ये जन्मों का साथ है, देखो छूटे न सजना, तेरे आंचल के छाँव के तले मेरी मंजिल मुझे मिल गई, तेरी पलकों के छाँव के तले मोहब्बत मुझे मिल गई. ನನ್ನ ಹೆಸರು ಅದಿತಿ ಶ್ರೀಧರ್ ಮಡಿವಾಳ್ ಅಂತ. ನಮ್ಮ ಡ್ಯಾನ್ಸ್ ಕ್ಲಾಸ್ ಹೆಸರು ಡ್ಯಾನ್ಸ್ ಡಿವೋಟರ್ಸ್ ಕುಮಟಾ. ನಾವು ನಮ್ಮ ಟಿ ವಿ ಚಾನಲ್ಗೆ ಸೆಲೆಕ್ಟ್ ಆಗಿದ್ದೀವಿ, ಅಂದರೆ ಡ್ಯಾನ್ಸ್ ವಾರಿಯರ್ ಅಂತ. ನಮ್ಗೆ ತುಂಬ ಖುಷಿ ಇದೆ, ಯಾಕಂದರೆ ಇಷ್ಟು ದೊಡ್ಡ ಶೋಗೆ ನಾವು ಸೆಲೆಕ್ಟ್ ಆಗಿದ್ದು ಫಸ್ಟ್ ಟೈಮು. ಏನಂದರೆ ನಮ್ಮ ಕಾಲೇಜು ಮತ್ತು ಇದು ಪ್ರಾಕ್ಟೀಸ್ಗೆಲ್ಲ ಬರೋ ಟೈಮ್ನಲ್ಲಿ ಏನೋ ಒಂಥರ ಅನಿಸ್ತಿತ್ತು, ಅಂದರೆ ಕಾಲೇಜ್ಗೆ ಹೋಗೋದಾ ಪ್ರಾಕ್ಟೀಸ್ ಮಾಡೋದಾ, 1-2 ಸಲ ಗ್ಯಾಪ್ ಆಗ್ತಿತ್ತು ಡ್ಯಾನ್ಸ್ ಕ್ಲಾಸ್ಗೆ. ಪ್ರಾಕ್ಟೀಸ್ ಆಗ್ತಿತ್ತೋ ಇಲ್ವೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಆದರೂ ಡ್ಯಾನ್ಸ್ ಕ್ಲಾಸಲ್ಲೂ ತುಂಬ ಸಪೋರ್ಟ್ ಮಾಡ್ತಿದ್ರು ಸರು. ಏನು ಹೆದರಬೇಡ, ನಿನ್ನ ಹತ್ರ ಆಗುತ್ತೆ ಶೋ, ನಿಂದು ಬೆಸ್ಟ್ ನೀನು ಕೊಡು ಅಂತ. ಆದರೆ ನನ್ನ ಕಾಲೇಜ್ಗಳಲ್ಲಿ ಎಕ್ಸಾಮ್ಸ್ ಎಲ್ಲ ಇರ್ತಿತ್ತು ಮಕ್ಕಳಿಗೆ, ನಮಗೆ ಆವಾಗ ಆ ಟೈಮ್ನಲ್ಲೆಲ್ಲ ಲೆಕ್ಚರ್ಸ್ ಹತ್ರ ಹೇಳಿದಾಗ, ಇಲ್ಲ ನಿನ್ನ ಏಮ್ ಯಾವ ಕಡೆ ಇದೆ ಆ ಕಡೆ ಹೋಗು, ಎಕ್ಸಾಮಲ್ಲಿ ಅಲ್ಲ ನಾವು ನೋಡ್ಕೊಳ್ತೀವಿ, ಎಕ್ಸಾಮ್ನ ನಿಂಗೆ ಪ್ರಿಪೇರ್ ಹೇಗಾಗಬೇಕು ಅಂತೆಲ್ಲ ಹೇಳ್ಕೊಡ್ತೀವಿ ಅಂತ ತುಂಬ ಸಪೋರ್ಟ್ ಮಾಡಿದರು. ಆದರೆ ನಾವು ವಾರಿಯರ್ಗೆ ಹೋಗಿ ಸೆಲೆಕ್ಟ್ ಆಗಿ ಬಂದ್ವಿ ಅಂತ ಕಾಲೇಜಲ್ಲಿ ಹೋಗಿ ಹೇಳಿದಾಗ ತುಂಬ ಸಪೋರ್ಟ್ ಮಾಡಿದ್ರು. ಹಾಯ್, ನನ್ನ ಹೆಸರು ಪೃಥ್ವಿ ಮಾಜಲಿ ಅಂತ. ಫಸ್ಟ್ ಆಫ್ ಆಲ್ ನಾನು ಡಾನ್ಸ್ ಡಿವೋಟರ್ಸ್ ಟೀಮ್ ಬಗ್ಗೆ ಮಾತಾಡ್ತೇನೆ. ಬಿಕಾಸ್ ನಾನು ಡಾನ್ಸ್ ಡಿವೋಟರ್ಸ್ ಟೀಮಿಗೆ ಜಾಯ್ನ್ ಆಗಿ ಅರೌಂಡ್ 3 or 4 ಇಯರ್ಸ್ ಆಗಿದೆ. ನಾನು ಡಾನ್ಸ್ ಡಿವೋಟರ್ಸ್ ಟೀಮಲ್ಲಿ ವರ್ಕ್ ಮಾಡ್ತಾ ನನಗೆ ತುಂಬ ಪಡ್ಕೊಂಡಿದ್ದೀನಿ, ನಾನು ತುಂಬ ಸಿಕ್ಕಿದೆ ನನಗೆ. ಐ ಆಮ್ ರಿಯಲಿ ಬೀಯಿಂಗ್ ಥ್ಯಾಂಕ್ಫುಲ್ ಟು ಟೀಮ್ ಡಾನ್ಸ್ ಡಿವೋಟರ್ಸ್ ಆ್ಯಂಡ್ ಕೊರಿಯೋಗ್ರಾಫರ್ ವಿಕಾಸ್.
ಆ್ಯಂಡ್ ಡಾನ್ಸ್ ವಾರಿಯರ್ಸ್ ನಾವು ಆಡಿಷನ್ ಸ್ಟಾರ್ಟಿಂಗ್ ಕೊಟ್ಟಾಗ ನಾವು ಸೆಲೆಕ್ಟ್ ಆಗ್ತೀವೋ ಇಲ್ಲ ಅನ್ನೋ ಒಂದು ಫೀಲಲ್ಲಿದ್ವಿ. ಬಟ್ ಸೆಲೆಕ್ಟ್ ಆಗೋದಲ್ಲದೆ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ನಮಗೆ ಜಡ್ಜಸ್ ಕಡೆಯಿಂದ ಸಿಕ್ತು. ಆ ಕಾಂಪ್ಲಿಮೆಂಟಿಂದ ನಮಗೆ ಇನ್ನೂ ಹೋಪ್ಸ್ ಬಂತು, ನಾವು ಇನ್ನೂ ನೆಕ್ಸ್ಟ್ ರೌಂಡಲ್ಲಿ ಒಳ್ಳೆ ಮಾಡ್ತೀವಿ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಹಾಗೆ ಕೂಡ ನಾವು ನಮ್ದು ಎಷ್ಟು ಎಫರ್ಟ್ ಆಗ್ತದೋ ಅಷ್ಟು ಎಫರ್ಟ್ ಹಾಕಿ ನಾವು ಟ್ರೈ ಮಾಡಿದ್ವಿ ಕೂಡ. ಬಟ್ ಆ ಮೂವಿ ರೌಂಡ್ ಅಂತ ಬಂದಾಗ ನಮ್ಮದು ಎಫರ್ಟ್ ಕಡಿಮೆ ಆಯಿತು ಅಥವಾ ಟೀಮ್ ವರ್ಕ್ ಸರಿಯಾಗಿಲ್ವ ಗೊತ್ತಾಗಿಲ್ಲ. ಬಟ್ ಅಲ್ಲಿ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ನಮಗೆ. ಬಟ್ ನೆಕ್ಸ್ಟ್ ರೌಂಡಲ್ಲಿ ನಾವು ಕ್ಯಾಚ್ ಮಾಡಿದ್ದೀವಿ ಒಳ್ಳೆ. ತೇಲೋದೆ ಹಾಗೆ ಬಾನಲ್ಲಿ ಮರೆತೋದೆ ನನ್ನೆ ನಿಂತಲ್ಲೇ ಮನಸಾರೆ ಕರಗೋದೆ ನಿನ್ನಲ್ಲೇ ಒಂದೊಂದು ಹನಿ ಕಥೆನ ಕೇಳೋಣ ಬನ್ನಿದ್ದೇನೆ ನಾ ಬಣ್ಣ ನೀ ಹೇಳಿ ನಿನ್ನ ಫಸ್ಟ್ ಆಡಿಷನಲ್ಲಿ ಫಸ್ಟ್ ಟಯರ್ಡ್ ಆಯ್ತು ನನಗೆ, ಯಾಕಂದರೆ ಗ್ರೂಪ್ ಮತ್ತು ಡುವೆಟ್ ಒಂದೇ ಸಲ ಕಂಟಿನ್ಯೂ ಮಾಡಿದಾಗ ಟಯರ್ಡ್ ಆಯಿತು. ಸೆಕೆಂಡ್ ಟೈಮ್ ಮಾಡಿದಾಗ ಅಷ್ಟು ಟಯರ್ಡ್ ಆಗಲಿಲ್ಲ, ಯಾಕಂದರೆ ಪ್ರಾಕ್ಟೀಸ್ ಆಯ್ತು, ತುಂಬ ಎಫರ್ಟ್ ಹಾಕಿದ್ದೇವೆ ಎಲ್ಲ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಡುವೆಟ್ ಬೇರೆ ಗ್ರೂಪ್ ಬೇರೆ ಅಂತ ಮಾಡಿದ್ದಾರೆ. ಹಾಗಾಗಿ ನಾವು ಡುವೆಟ್ ವಿನ್ ಆಗ್ತೀವಿ, ಗ್ರೂಪ್ ವಿನ್ ಆಗ್ತೀವಿ ಅನ್ನೋ ಒಳ್ಳೆ ಹೋಪ್ ಇದೆ. ವಿನ್ ಆಗೇ ಆಗ್ತೀವಿ. ನನ್ನ ಹೆಸರು ಸಮೀಕ್ಷಾ ವಾಲ್ಕೆ. ನಾನು ಈ ಡ್ಯಾನ್ಸ್ ಡಿವೋಟರ್ಸ್ ಡ್ಯಾನ್ಸ್ ಫೀಲ್ಡಿಗೆ ಬಂದು 4 ಇಯರ್ಸ್ ಆಯಿತು. ಫಸ್ಟ್ ನಮ್ಮ ಕೊರಿಯೋಗ್ರಾಫರ್ ವಿಕಾಸ್ ಸರ್ ಡ್ಯಾನ್ಸ್ ವಾರಿಯರ್ಸ್ ಅಂತ ಒಂದು ಶೋ ಇದೆ, ಅದರಲ್ಲಿ ಆಡಿಷನ್ ಕೊಡೋಣ ಅಂತ ಹೇಳಿದಾಗ ಫಸ್ಟ್ ನಾವು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೋಗಿದ್ದು. ಆಡಿಷನ್ ರೌಂಡಲ್ಲಿ ನಮಗೆ ಚೆನ್ನಾಗಿ ಕಮೆಂಟ್ ಸಿಕ್ತು, ಮತ್ತು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದ್ವಿ. ಆವಾಗ ಒಂದು ಒಳ್ಳೆ ಹೋಪ್ ಕ್ರಿಯೇಟ್ ಆಯಿತು ನಮ್ಮ ಗ್ರೂಪಲ್ಲಿ. ನಮ್ಮದು ಕೊರಿಯೋಗ್ರಾಫರ್ ವಿಕಾಸ್ ಸರ್ ನಮ್ಮ ಟೀಮಿಗೆ ತುಂಬ ಸಪೋರ್ಟ್ ಮಾಡಿದರು. ಆಮೇಲೆ ನಮ್ಮ ಮನೆಯಲ್ಲೂ ನನ್ನ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದರು, ಮತ್ತು ಸ್ಕೂಲಲ್ಲಿ ಸಹ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಈ ಸಲ ಫೈನಲಲ್ಲಿ ಮಾಡಬೇಕು ಅಂತ ಒಂದು ಹೋಪ್ ಇದೆ. ಫಿನಾಲೆ ತಯಾರಿ ನಡೀತಾ ಇದೆ, ನೋಡಬೇಕು. ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ತಂಡನೂ ಅಷ್ಟೇ ಸಪೋರ್ಟ್ ಕೊಡ್ತಾ ಇದೆ. ಗ್ರೂಪ್ ಇದರಲ್ಲಿ 2 ಥರ ಇದೆ ಈ ಸಲ, ಒಂದು ಗ್ರೂಪ್, ಇನ್ನೊಂದು ಡುಯೆಟ್ ಅಂತ. 2 ಪಾರ್ಟಾಗಿ ಮಾಡಬೇಕು. ನಾವು ಇಷ್ಟು ದಿವಸ ಮಾಡಿ ಬಂದಿದ್ದೆಲ್ಲ ಗ್ರೂಪ್ ಮಧ್ಯದಲ್ಲಿ ಡುಯೆಟ್ ಮಾಡಿ ಬಂದಿದ್ವಿ. ಬಟ್ ಈಗ ಗ್ರೂಪೇ ಸಪ್ರೇಟಾಗಿ ಮಾಡಬೇಕು, ಡುಯೆಟ್ ಸಪ್ರೇಟಾಗಿ ಮಾಡಬೇಕು. ಟ್ರೈ ಮಾಡ್ತಾ ಇದ್ದೀವಿ, ನೋಡಬೇಕು. ವಿನ್ನಾಗಿ ಟ್ರೈ ಮಾಡ್ತಿದ್ದೀವಿ, ನಮ್ಮ 100% ಆಗ್ತಾಯಿದ್ದೀವಿ. ಸ್ಪೆಷಲಿ ಇದರಲ್ಲಿ ನಾನು ಥ್ಯಾಂಕ್ಸ್ ಕೇಳಬೇಕು ನನ್ನ ಟೀಮ್ ಮೆಂಬರ್ಸ್ಗೆ, ಯಾಕಂದರೆ ನನ್ನ ಮೇಲೆ ಒಂದು ಟ್ರಸ್ಟ್ ಮಾಡಿ ಎಲ್ಲ ಸಮಯದಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಹಾಗೆ ಮಧ್ಯದಲ್ಲಿ ನಮಗೆ ತುಂಬ ತೊಂದರೆ ಇತ್ತು, ಮಧ್ಯೆ ನಮ್ಮ ಹುಡುಗರಿಗೆ ಎಕ್ಸಾಮ್ಗಳಿತ್ತು. ಎವ್ರಿ ರೌಂಡ್ ನಮಗೆ ಎಕ್ಸಾಮ್ಸ್ ತುಂಬ ದಿವಸ ತೊಂದರೆ ಕೊಡ್ತು. ಆಲ್ಮೋಸ್ಟು ಎಕ್ಸಾಮ್ ಆಗಿ ಒಂದು 2-3 ಡೇಸ್ ಬಿಟ್ಟು ನಮಗೆ ಶೂಟ್ ಇರ್ತಿತ್ತು. ಆ ಟೈಮಲ್ಲಿ ಸಹಿತ ಬಂದು ನಮಗೆ ಪ್ರಾಕ್ಟೀಸ್ ಮಾಡಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಬೇಕು, ಹಾಗೆ ಅವ್ರ ಪೇರೆಂಟ್ಸ್ಗಳಿಗೆ ಸಹಿತ ಇಂಥ ಟೈಮಲ್ಲಿ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ತುಂಬ ಹೋಪ್ ಇದೆ ನಮಗೆ ಫಿನಾಲೆಯಲ್ಲಿ ನಾವು ವಿನ್ ಆಗೇ ಆಗ್ತೀವಿ ಅಂತ. ನಾವು ಪ್ರೀವಿಯಸ್ ರೌಂಡಲ್ಲಿ ಏನು ಎಫರ್ಟ್ ಹಾಕಿದ್ರಲ್ಲ ಅದಕ್ಕಿಂತ ಡಬಲ್ ಎಫರ್ಟ್ ನಾವು ಫಿನಾಲೆ ರೌಂಡಿಗಾಗಿ ಇಡೀ ಟೀಮ್ ನಾವು ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ನಾವು ಫಿನಾಲೆಯಲ್ಲಿ ವಿನ್ ಆಗೇ ಆಗ್ತೀವಿ ಅನ್ನೋ ಒಂದು ಹೋಪ್ ಇದೆ ನಮಗೆ. ಡಾನ್ಸ್ ವಾರಿಯರ್ ಬಂದ ಮೇಲೆ ನಮ್ಮ ತಂಡಕ್ಕೆ ಸಹಿತ ತುಂಬ ರೆಕಗ್ನೈಸ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಉತ್ತರ ಕನ್ನಡದಲ್ಲಿ ನಮಗೆ ಒಳ್ಳೆಯ ರೆಕಗ್ನೈಸ್ ಸಿಗ್ತಾ ಇದೆ. ಅದರಲ್ಲೂ ಉತ್ತರ ಕನ್ನಡದ ಮೊದಲ ತಂಡ ಅಂತ ಹೇಳ್ಬೋದು ನಾವು ಫೈನಲ್ವರೆಗೆ ರೀಚ್ ಆಗಿದ್ದು. ಹಾಗಾಗಿ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇದೆ, ವಿನ್ ಆಗಿ ಬನ್ನಿ, ಉತ್ತರ ಕನ್ನಡಕ್ಕೆ ಒಂದು ಟ್ರೋಫಿ ಬರಲಿ, ಡಾನ್ಸ್ ವಾರಿಯರ್ ಅಂತ TV ಶೋನ ವಿನ್ ಆಗಿ ಬರಲಿ ಅಂತ
ನೋಡಬೇಕು. ನಮ್ಮ ಒಂದು 100% ಎಫರ್ಟ್ ನಾವು ಹಾಕ್ತಾ ಇದ್ದೀವಿ. ನಮ್ಮ ಟಿ ವಿಯವರು ಏರ್ಪಡಿಸಿದಂಥ ಡಾನ್ಸ್ ವಾರಿಯರ್ಸ್ ಸೀಸನ್ 4ನ ಒಂದು ಫೈನಲ್ನಲ್ಲಿ ನಮ್ಮ ಕುಮಟಾ ತಂಡ, ಡಾನ್ಸ್ ಡಿವೋಟರ್ಸ್ ತಂಡ ಭಾಗವಹಿಸ್ತಾ ಇರೋದು ಭಾಳ ಸಂತೋಷ ಆಗ್ತಾ ಇದೆ. ಮೊತ್ತ ಮೊದಲಿಗೆ ಆ ಒಂದು ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ತಂಡ ಕುಮಟಾದಲ್ಲಿ ಈಗಾಗಲೇ ಬಹಳಷ್ಟು ಶ್ರಮವಹಿಸಿ ಭಾಳಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಈ ಒಂದು ಸಾಧನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಫಿನಾಲೆಯನ್ನು ಗೆದ್ದು ನಮ್ಮ ಕುಮಟಕ್ಕೆ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಹೆಮ್ಮೆಯನ್ನು ಮೂಡಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ಜೊತೆಗೆ ಕೇವಲ ಇದಷ್ಟೇ ಅಲ್ಲ, ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಕೂಡ ನಡೆಯುವ ಸ್ಪರ್ಧೆಗಳಲ್ಲಿ ಇಲ್ಲಿಯ ಮಕ್ಕಳು ಉತ್ತಮ ಸ್ಪರ್ಧೆಯನ್ನು ಕೊಟ್ಟು ಒಳ್ಳೆಯ ಹೆಸರನ್ನು ಗಳಿಸಲಿ ಅಂತ ಶುಭ ಹಾರೈಸ್ತಾ ಇದೆ. This program is brought to you by VK Developers, powered by Nippon Paint, V2 Realty, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by